ಯಾನು ಇತ್ತೆ ಬಿಷಪ್ ಆಯಿಬುಕೋ ವಿಶ್ವದ ಅನೇಕ ರಾಷ್ಟ್ರಗಳಿಗೂ ಹೋದೆ ಅಂಟ ಇತ್ತೆ ಬೆಳ್ತಂಗಡಿ ಬತ್ತನ್ನು ಮಾತ್ರ ಹಿಂಗೆ ಸಮಾಧಾನ ಕರಾವಳಿ ಕರ್ನಾಟಕಟ್ಟುಳ್ಳು ಮೂಳು ಎಂಕ್ಲಿನ ಹವೆ ಏತು ಸೋಕುಂಡು ಮೂಳು ಮಣ್ಣು ಏತು ಎಡ್ಡೆ ಉಂಡು ಮೂಳು ಜನ ಏತು ಪ್ರೀತಿರು ಪಾತೆರರು ಈ ಮೂಳು ಯಾವ ರೀತಿಯ ಒಂದು ಮೊಕೆತ ಪಾತೆರಾಗಲಿಟ್ಟುಂಡು ಎಲ್ಲೇ ಪುಣಾಗ ವಿಷು ಬಣ್ಣಾಗ ಅಥವಾ ದೀಪಾವಳಿ ಬಣ್ಣಾಗ ಎಂಕ್ಲಿನ್ಲಾಡಿ ಬರ್ಪುಂಡು ನೆರಕೆರೆ ಎಡ್ತು ಒಂಜಿ ಬಟ್ಟೆ ಫುಲ್ ತಿಂಡಿ ಬರ್ಪುಂಡು ಅಂಚಿನ ಅಡ್ಡೆ ಬರ್ಪುಣ ಕಜಿಪು ಬರ್ಪುಣ ಪೂರ ಬರ್ಪುಣ ಅಂಚನೆ ಎಂಕಲ ಹಿಡ್ದು ಇನ್ನು ಕ್ರಿಸ್ಮಸ್ಗೆ ಎಂಕನೆ ಇಲ್ಲಾಡ್ದು ಅಕ್ಲಿಗೆ ಹೋಗ್ಬಿಡು ಅಂಚೆ ಒಂಜಿ ಪ್ರೀತಿ ಇಟ್ಟಿದ್ದೇನೆ ಒಂದು ಕಾಲ ಇರ್ತದೆ ಆ ಪ್ರೀತಿ ಅನ್ನ ಮರ್ಯಾರ ಪೂರ ಸಾಧ್ಯ ಆತ ಒಂಜಿ ಪ್ರೀತಿ ಇಟ್ಟಿತ್ತೆ ಅವಾಗ ಕರಾವಳಿ ಬಣ್ಣಾಗ ಹೆಂಗೆ ಇತ್ತೆ ಕೆಲವು ಸಲ ಹೆಂಗೆ ದುಃಖ ಹಾಪುಂಡು ಕೆಲವು ಸರ್ತಿ ಒಂಜಿ ಘರ್ಷಣೆ ಪೂರ ಹಾಪುಣ ಒಂಜಿ ಕೆಲವು ಸರ್ತಿ ಹಾಪುಂಡು ಅಂಡ್ಲ ಅವು ಬೇಸಿಗೆ ಆತ ಇಜ್ಜಿ ಬಂಡು ಏನು ಪಡ್ಪೆ ನಮ್ಮ ಪೂರ ಒಂದು ಪ್ರೀತಿ ಇಡು ಒಂಜೆ ಅಪ್ಪ ಮಕ್ಕಳು ಜೋಕ್ಲ ಲೆಕ್ಕ ಇಪ್ಪೋಡು ಅವು ಒಂಜ ಆಸೆ ಧರ್ಮದ ಕುರಿತಾಗಿ ಎಲ್ಲರಿಗೆ ಗೌರವ ಬೇಕು, ಅದನ್ನು ಪ್ರೀತಿಸಬೇಕು, ಅವರವರ ಧರ್ಮವನ್ನು ಪ್ರೀತಿಸಬೇಕು, ಇತರ ಧರ್ಮವನ್ನು ಪ್ರೀತಿಸಬೇಕು. ನಿಜವಾಗಿ ಹಿಂದೂ ಧರ್ಮದ ಮೇಲೆ ನನಗೆ ತುಂಬ ಗೌರವ ಇದೆ. ನನ್ನ ಹಿರಿಯರನ್ನು ಗುರುಗಳನ್ನೆಲ್ಲ ತುಂಬ ಅಂತ ನಾನು ಗೌರವಿಸ್ತೇನೆ. ಅವರ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವ ನನಗಿದೆ. ಅವರೊಡನೆ ನಾನು ಬೆಳೆದದೇ ಹಿಂದೂಗಳೊಡನೆ ಬೆಳೆದದ್ದು. ಆದ್ದರಿಂದ ನನಗೆ ಅನೇಕ ಹಿಂದೂ ಸ್ನೇಹಿತರಿದ್ದಾರೆ, ಅನೇಕ ಮುಸ್ಲಿಂ ಸ್ನೇಹಿತರಿದ್ದಾರೆ, ಅನೇಕ ಜೈನ ಸ್ನೇಹಿತರಿದ್ದಾರೆ, ಮತ್ತು ಕ್ರಿಶ್ಚಿಯನ್ರಾಗಿದ್ದಾರಲ್ಲ, ಅವರೆಲ್ಲ ಪ್ರೀತಿಯಲ್ಲಿ ಇರಬೇಕು ನಮ್ಮ ಆಸೆ. ಅದಕ್ಕಾಗಿ ನಾವು ಇಲ್ಲಿ ಬೆಳ್ತಂಗಡಿ ಕೇಂದ್ರವಾಗಿ ಹಾಕೊಂಡೊಂದು ಸೌಹಾರ್ದ ವೇದಿಕೆ ಎಂಬುದನ್ನು ನಾವು ಹಾಕಿಕೊಂಡಿದ್ದೆವು. ನಾನು ಧರ್ಮ ಪ್ರಾಂತ್ಯ ಪ್ರಾರಂಭ ಆಗುವಾಗ ಶ್ರೀ ಸನ್ಮಾನ್ಯ ಪ್ರಭಾಕರ ಬಂಗೇರು ಅವರು ಏನು ಶಾಸಕರಾಗಿದ್ದರು, ಆಮೇಲೆ ವಸ್ತು ಬಂಗೇರು ಬಂದರು, ಆಮೇಲೆ ಗಂಗಾಧರ ಗೌಡರು ಬಂದರು, ಆಮೇಲೆ ಮತ್ತು ಪುನಃ ವಸ್ತು ಬಂಗೇರು ಬಂದರು, ಆಮೇಲೆ ಈಗ ಹರೀಶ್ ಪೂಜಾರಿಗೆ ಎರಡನೇ ಸಲ ಆಗಿದೆ. ಇವರ ನೇತೃತ್ವ ಎಲ್ಲ ನಮಗೆ ಮತ್ತು ಧರ್ಮಸ್ಥಳ ಹೆಗಡೆ ಅವರದ್ದು ಒಂದು ದೊಡ್ಡ ಒಂದು ಪ್ರಭಾವ ಇದೆ. ಈ ಈ ಪ್ರದೇಶದಲ್ಲಿ ಸೌಹಾರ್ದತೆಯನ್ನು ಬೆಳೆಸುವಂಥ ಒಂದು ಕಾರ್ಯ ಮಾಡಿದೆ. ಅದರಿಂದ ನಮ್ಮ ಒಂದು ಅಳಿಲ ಸೇವೆ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ. ಬಿಷಪ್ರೇ, ನಾನು ಫೋನ್ ಮಾಡಿದ ಹೌದು, ಆದರೆ ನಮಗೆ ಒಂದು ಮನಸ್ಸಿನಲ್ಲಿ ಎಲ್ಲಾದರೂ ನಿಮಗೆ ಕೊರೋನಾ ಸಿಕ್ಕಾಕೊಂಡು ನೀವು ಅಲ್ಲಿ ತೀರ್ಕೊಂಡ್ರೆ, ನಾವು ಅಲ್ಲಿ ಕೊರೋನಾ ಸಿಕ್ಕಾಕೊಂಡು ತೀರ್ಕೊಂಡ್ರೆ ಅಲ್ಲಿಂದ ನಿಮ್ಮ ಮೃತದೇಹ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲಲ್ಲ, ನಿಮ್ಮ ಮುಖ ನೋಡಲಿಕ್ಕೆ ಸಾಧ್ಯ ಇಲ್ಲಲ್ಲ ಎಂಬ ಒಂದು ಮಾತನ್ನು ಅವ್ರು ಹೇಳಿದರು. ಅದು ಹೇಳುವಾಗ ನನಗೆ ಅಪ್ಪ, ಜನರು ನನ್ನನ್ನು ಇಷ್ಟು ಪ್ರೀತಿಸ್ತಾರೋ. ಕರ್ನಾಟಕದ ಮೊದಲ ಧರ್ಮ ಪ್ರಾಂತ್ಯ ಅಂತನ್ನುವಂತಹ ಹೆಗ್ಗಳಿಕೆಗೆ ಪಾತ್ರ ಆಗಿರುವಂತಹ ಬೆಳ್ತಂಗಡಿಯ ಸಿರೋ ಮಲಬಾರ್ ಧರ್ಮ ಪ್ರಾಂತ್ಯದ ರಜತ ಸಂಭ್ರಮ ಮನೆ ಮಾಡಿದೆ. 11ನೇ ತಾರೀಕು ಬೆಳ್ತಂಗಡಿಯ ಬಿಷಪ್ ಹೌಸ್ನಲ್ಲಿ ಬಹಳ ವಿಜೃಂಭಣೆಯ ಬಹಳ ಅದ್ಧೂರಿ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಂಥ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ಬಿಷಪ್ ಲಾರೆನ್ಸ್ ಮುಕುಯಿ ಅವರು ಕೂಡ ಅದೇ ರಜತ ಸಂಭ್ರಮವನ್ನು ಆಚರಿಸ್ತಿದ್ದಾರೆ. ಯಾಕಂದರೆ ಅವರೂ ಕೂಡ ಧರ್ಮಾಧ್ಯಕ್ಷರ ದೀಕ್ಷೆಯನ್ನು ಪಡೆದು 25 ವರ್ಷಗಳು ಪೂರ್ಣಗೊಂಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಧರ್ಮಾಧ್ಯಕ್ಷರಾಗಿರುವಂಥ ಬಿಷಪ್ ಲಾರೆನ್ಸ್ ಮುಕುಯಿ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ರಜತ ಸಂಭ್ರಮದಲ್ಲಿದ್ದೀರಿ, ಅಭಿನಂದನೆಗಳು. 25 ವರ್ಷ ಅಂದಿನಿಂದ ಇಂದಿನವರೆಗೆ ಏನು ಕನಸ್ಕೊಂಡಿದ್ರಿ? ನಿಮ್ಮ ಜರ್ನಿಯನ್ನು ಒಮ್ಮೆ ನೆನಪಿಸ್ಬೋದಾ ಅಂತ. ಸುದ್ದಿ ಬಿಡುಗಡೆಯವರಿಗೆ ಇವತ್ತು ಈ ಥರದ ಒಂದು ಅಭಿಮುಖಿ ಸಂಭಾಷಣೆಯನ್ನು ಮಾಡಲಿಕ್ಕೆ ಬಂದ ನನಗೆ ಅಭಿನಂದನೆಗಳು. ಭಾಳ ಸಂತೋಷ ಆಗ್ತಾಯಿದೆ. ನೀವು ಹೇಳಿದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸಿರೋ ಮಲಬಾರ್ ಧರ್ಮಸಭೆಯ ಪ್ರಥಮ ಧರ್ಮ ಪ್ರಾಂತ್ಯ ಪ್ರಾರಂಭವಾಗಿದೆ. 25 ವರ್ಷ ಪೂರ್ತಿಯಾಗುವಂಥ ವರ್ಷ. 1999ರಲ್ಲಿ ಪ್ರಾರಂಭವಾಗಿ ಈಗ 25 ವರ್ಷ ಆಗ್ತಾಯಿದೆ. ನೀವು ಕೇಳಿದ್ರಿ ನನ್ನ ಕನಸು ನನಸಾಗಿದೆ ಅಂತ ಹೇಳಿದ್ರೆ. ಅಂದರೆ ನೋಡಿ, ನಿಮಗೆ ಗೊತ್ತಿರಬಹುದು, ಬಿಷಪ್ ಆಗುವುದು ಅಂತ ಹೇಳಿದ್ರೆ ಅದು ಒಬ್ಬೊಬ್ಬರ ಆಯ್ಕೆ ಅಲ್ಲ. ಅದನ್ನು ದೇವರು ಆಯ್ಕೆ ಮಾಡ್ತಾರೆ, ನೇಮನ ಮಾಡ್ತಾರೆ. ಅದು ಪೋಪ್ ಸ್ವಾಮಿಯರ ಮುಖಾಂತರ ಬರ್ತದೆ. ಹೆಚ್ಚಿನ ನಮಗೆಲ್ಲರಿಗೆ ಅವರಿಗೆ ಬಿಷಪ್ ಆಗೋ ತನಕ ಅವ್ರು ಆಗ್ತಾರೋ ಇಲ್ಲ ಎಂಬುದು ಗೊತ್ತಿಲ್ಲ. ಅಂದರೆ ನಮ್ಮ ಕುರಿತಾಗಿ ಅವರು ದೇವರ ಪ್ರಾರ್ಥನೆ ಮೂಲಕ ಬೇರೆ ಬೇರೆ ರೀತಿಯ ಅನ್ವೇಷಣೆಗಳನ್ನು ಮಾಡಿದ ನಂತರ ಯೋಗ್ಯರು ಎಂದು ದೃಢಪಟ್ಟರೆ ಅವರನ್ನು ನೇಮಿಸ್ತಾರೆ. ಹಾಗಿರುವಾಗ ಈ ಬಿಷಪ್ ಆಗುವುದಕ್ಕೆ ಮೊದಲು ಒಂದು ಕನಸು ನಮ್ಮಲ್ಲಿ ಇಲ್ಲ. ಬಿಷಪ್ ಆದ ನಂತರ ಒಂದೊಂದೇ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ. ಆದ್ದರಿಂದ ಈಗ ನಿಮ್ಮ ಕನಸೆಲ್ಲ ನನಸಾಯ್ತು ಅಂತ ಕೇಳಿದರೆ ನನಗೆ ಉತ್ತರ, ಬಿಷಪ್ ಆಗುವುದಕ್ಕೆ ಮೊದಲು ನನಗೆ ಕನಸಿರಲಿಲ್ಲ. ಅಂದರೆ ನಾನು ದೇವರ ಮುಂದೆ ಅಷ್ಟು ಯೋಗ್ಯನು ಎಂಬ ಒಂದು ಭಾವನೆ ನನಗಿಲ್ಲ. ನಾನು ಕಿರಿಯವನು,
ಸಣ್ಣದನಾಗಿದ್ದೇನೆ. ಆದರೆ ದೇವರ ಇಚ್ಛೆ ಪ್ರಕಾರ, ಯೋಜನೆ ಪ್ರಕಾರ ನನ್ನನ್ನು ಬಿಷಪರಾಗಿ ನೇಮಿಸಿದ್ದಾರೆ. ಹಾಗೆ ನಂತರ 1999 ಆಗಸ್ಟ್ 4ರಂದು ಈ ಧರ್ಮಪ್ರಾಂತ್ಯ ಉದ್ಘಾಟನೆಯಾಗಿದೆ. ಆವತ್ತಿನಿಂದ ಈ ತನಕ ನೋಡುವಾಗ ದೇವರ ವಿಶೇಷ ಕೃಪೆಯಿಂದ, ಯೇಸು ಸ್ವಾಮಿಯವರ ಆಶೀರ್ವಾದದಿಂದ ಅನೇಕ ಕಾರ್ಯಕ್ರಮಗಳು ಇಲ್ಲಿ ಜರುಗಿವೆ. ಅದನ್ನು ನೋಡುವಾಗ ನನಗೆ ಸಂತೋಷ ಆಗ್ತದೆ, ಸಂತೃಪ್ತಿ ಆಗ್ತದೆ. ಸಿರೋ ಮಲಬಾರ್ ಕರ್ನಾಟಕದ ಮೊದಲ ಧರ್ಮ ಪ್ರಾಂತ್ಯ ಅಂತ. ನಮಗೆ ಒಂದು ಆಶ್ಚರ್ಯ ಏನು ಅಂತಂದರೆ, ಈ ಧರ್ಮ ಪ್ರಾಂತ್ಯ ಉಡುಪಿಗೆ, ಕೊಡಗಿಗೆ, ದಕ್ಷಿಣ ಕನ್ನಡಕ್ಕೆ, ಇಡೀ ಜಿಲ್ಲೆಗಳಿಗೆ ಸೇರಿರುವಂಥದ್ದು. ಇದನ್ನು ಬೆಳ್ತಂಗಡಿ ಕೇಂದ್ರವನ್ನಾಗಿಸಿಕೊಂಡಿದ್ದೀರಿ. ಆ ಬೆಳ್ತಂಗಡಿ ಕೇಂದ್ರ ಹೇಗೆ? ಬೆಳ್ತಂಗಡಿ ಕೇಂದ್ರ ಆಗಲಿಕ್ಕೆ ಕಾರಣ, ಬೆಳ್ತಂಗಡಿಯಿಂದ ಊರೇ ಒಂದು ಭಾಗ್ಯವಂತ ಊರು. ಬೆಳ್ತಂಗಡಿ ಅಂತೇಳಿ ನಾನು ಯಾವಾಗಲೂ ಹೇಳ್ತೇನೆ, ಬೆಳ್ತಂಗಡಿ ಬೆಳಕನ್ನು ಕೊಡುವಂಥ ಅಂಗಡಿ. ಅಂದರೆ ಬೆಳಕಂದರೆ ಜ್ಞಾನವನ್ನು, ಪ್ರೀತಿಯನ್ನು ಕೊಡುವಂಥ ಎಲ್ಲರಿಗೆ. ಅದೇ ಸರಿ, ಬೆಳ್ತಂಗಡಿ ಬೆಲ್ಲದ ಅಂಗಡಿ ಅಂತ ನಾನು ಹೇಳ್ತೇನೆ. ಅಲ್ಲಿ ಇಲ್ಲಿನ ಊರು, ಇಲ್ಲಿನ ಜನರು, ಇಲ್ಲಿನ ಮಣ್ಣು, ಗಾಳಿ, ಬೆಳಕು, ತೆರೆ, ಹೊರೆ ಎಲ್ಲ, ಹೊಳೆಗಳು, ಮೃಗಗಳು, ಪಕ್ಷಿಗಳು ಎಲ್ಲ ಒಂದು ರೀತಿಯಲ್ಲಿ ವಿಶೇಷವಾದ ಒಂದು ಆಶೀರ್ವಾದ ಪಟ್ಟಂಥ ಒಂದು ಪ್ರದೇಶ. ಮತ್ತು ಇನ್ನೊಂದು ಏನಪ್ಪ ಪ್ರಾಕ್ಟಿಕಲ್ ಆಗಿ ಏನು ಅಂತ ಹೇಳಿದ್ರೆ, ಇಲ್ಲಿಂದ ನಮ್ಮ ಧರ್ಮ ಪ್ರಾಂತ್ಯಕ್ಕೆ ಹೋಗಲಿಕ್ಕೆ ಭೂಮಿಶಾಸ್ತ್ರ ಪ್ರಕಾರವಾಗಿ, ಜಾಗ್ರಾಫಿಕಲ್ ಆಗಿ ಸೆಂಟ್ರ್ ಆಗ್ತದೆ. ಇಲ್ಲಿಂದ ನಮ್ಮ ಸಭೆಯ ಧರ್ಮ ಪ್ರಾಂತ್ಯದ ಉತ್ತರದ ಕೊನೆಯ ಗಡಿ ಅಂತ ಹೇಳಿದರೆ ಶಿರೂರು, ಬೈಂದೂರಿಗಿದ್ದು ಸ್ವಲ್ಪ ಶಿರೂರು. ಮತ್ತು ದಕ್ಷಿಣದ ಗಡಿ ಅಂತ ಹೇಳಿದರೆ ನಮ್ಮ ವೀರಾಜಪೇಟೆ, ಅಲ್ಲಿ ಕೊಡಗಿನ ಎಂಡು. ಇದೆರಡು ಈ ಬೆಳ್ತಂಗಡಿ ಅದಕ್ಕೆ ಕೇಂದ್ರವಾಗ್ತದೆ. ಇಲ್ಲಿಂದ 200 ಕಿಲೋಮೀಟ್ರ್ ಆ ಕಡೆ, 200 ಕಿಲೋಮೀಟ್ರ್ ಈ ಕಡೆ. ನಾನು ಧರ್ಮಾಧ್ಯಕ್ಷನಾಗಿ ಈ ಧರ್ಮ ಪ್ರಾಂತ್ಯ ಎಲ್ಲ ಕಡೆಗಳಿಗೆ ನಾನು ಸಂಚರಿಸಬೇಕಾಗ್ತದೆ. ಆದ್ದರಿಂದ ಪ್ರಯಾಣ ಮಾಡಲಿಕ್ಕೆ ಇದೊಂದು ಸೆಂಟರ್ ಆಗ್ತದೆ. ಆದ್ದರಿಂದ ಪ್ರಾಯೋಗಿಕವಾಗಿ ಇದನ್ನು ಆಚರಿಸಿಕೊಂಡದ್ದು. ಈ ಸಿರೋ ಮಲಬಾರ್ ಧರ್ಮ ಪ್ರಾಂತ್ಯ ಅಂದರೆ ಏನು? ಅದನ್ನು ಹೇಳುವಾಗ ಸ್ವಲ್ಪ ಚರಿತ್ರೆ ನಾನು ಹೇಳಬೇಕಾಗ್ತದೆ. ಸ್ವಲ್ಪ ತಾಳ್ಮೆ ಇರಿ ನಿಮಗೆ. ಯೇಸು ಸ್ವಾಮಿಯವರ 12 ಮಂದಿ ಶಿಷ್ಯರು ಯೇಸು ಸ್ವಾಮಿಯವರ ರಕ್ಷಣೀಯ ಜೀವೋದ್ಧಾರಕವಾದ ಸಂದೇಶವನ್ನು ಅವರು ಪ್ರಾರಂಭಿಸಿ, ಯೇಸು ಸ್ವಾಮಿಯವರು ಸ್ವರ್ಗಲೋಕಕ್ಕೆ ಹೋಗುವುದಕ್ಕೆ ಮೊದಲು, ಅದು ಚರಿತ್ರೆಯಲ್ಲಿ ನಡೆದಂಥ ಘಟನೆ. 12 ಮಂದಿ ಅವರಿಗೆ ಶಿಷ್ಯರಿದ್ದರು. ಅವರನ್ನು ಅಪಸ್ತೋಲರು ಅಂತ ಕರೀತಾರೆ. ಆ 12 ಮಂದಿ ಅಪಸ್ತೋಲರಿಗೆ ಹೇಳಿದರು, ನೀವು ಈ ಪ್ರೀತಿಯ, ಶಾಂತಿಯ ಶುಭ ಸಂದೇಶವನ್ನು ಇಡೀ ಜಗಕ್ಕೆ ಸಾರಬೇಕು, ಹೋಗಬೇಕು, ಎಲ್ಲರಿಗೆ ಬಿಡುಗಡೆಯ, ರಕ್ಷಣೆಯ ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಅವರನ್ನು ಕಳಿಸಿದರು. ಅವರು ಆ ಆಜ್ಞೆಯನ್ನು ಶಿರಸ ವಹಿಸಿ ಲೋಕದೆಲ್ಲೆಡೆಗೆ ಅವರು ಹೋಗಿ ಶುಭ ಸಂದೇಶವನ್ನು ಸಾರಿದರು. ಸಾರುವಾಗ ಒಂದೇ ಶುಭ ಸಂದೇಶವಾದರೂ ಸಹ ಒಂದೊಂದು ದೇಶಕ್ಕೆ ಹೋಗುವಾಗ ಆ ದೇಶದ ಭಾಷೆ, ಬಣ್ಣ, ಸಂಸ್ಕೃತಿ ಅನುಗುಣವಾಗಿ ಅವರು ಅದನ್ನು ಸ್ವೀಕರಿಸಾಗಿ ಅದೇ ರೀತಿಯಲ್ಲಿ ಅವರು ಆರಾಧನೆ, ಪ್ರಾರ್ಥನೆ, ಜೀವನ ಶೈಲಿಯನ್ನೆಲ್ಲ ರೂಢಿಸ್ಕೊಳ್ತಾರೆ. ಹಾಗಿರುವಾಗ ಬೇರೆ ಬೇರೆ ಒಂದೇ ಕ್ರೈಸ್ತ ಸಂದೇಶವಾದರೂ ಸಹ, ಕ್ರೈಸ್ತ ಜೀವನದ ಶುಭ ಸಂದೇಶವಾದರೂ ಸಹ ಬೇರೆ ಬೇರೆ ಕಡೆ ಆಗುವಾಗ ಬೇರೆ ಬೇರೆ ರೀತಿಯಲ್ಲಿ ಅದು ಬರ್ತದೆ. ಅದರ ಒಂದು ಪ್ರಕಾಶನ ಅಂತ ಹೇಳ್ತೇನೆ, ಬೇರೆ ಬೇರೆ ಬರ್ತದೆ. ಆ ರೀತಿಯಲ್ಲಿ ಬರುವಾಗ ಕಥೋಲಿಕ ಧರ್ಮಸಭೆಯಲ್ಲಿ ಈಗ 24 ಅಂತ ವೈಯಕ್ತಿಕ ಸಭೆಗಳಿವೆ. ಅದರಲ್ಲಿ 3 ಭಾರತದಲ್ಲಿವೆ. ಒಂದು ಸಿರೋ ಮಲಬಾರ್, ಇನ್ನೊಂದು ಲ್ಯಾಟಿನ್, ಇನ್ನೊಂದು ಸಿರೋ ಮಲಂಕರ. ಈ ಸಿರೋ ಮಲಬಾರ್ ಧರ್ಮಸಭೆ ಅಂತ ಹೇಳಿದರೆ ಅದು ನಮ್ಮ ದೇಶದಲ್ಲಿ 1ನೇ ಶತಮಾನದಿಂದಲೇ ಇದೆ. ಯೇಸು ಸ್ವಾಮಿಯವರ 12 ಅಪೊಸ್ತಲರೊಬ್ಬರಾದ ಸಂತ ಥಾಮಸರು ಕ್ರಿಸ್ತ ಶಕ 52ರಲ್ಲಿ ಭಾರತಕ್ಕೆ ಬಂದು ಯೇಸು ಸ್ವಾಮಿಯವರ ಶಿಲುಬೆ ಮರಣ, ಯಾತನೆ ಇಂದ ಅವರು ಆ ಶುಭ ಸಂದೇಶ, ಪ್ರೀತಿಯ ಸಂದೇಶ, ಎಲ್ಲರನ್ನು ಪ್ರೀತಿಸಿ, ಎಲ್ಲರನ್ನು ದೇವರ ಮಕ್ಕಳಂತೆ ಕಾಣಿ, ಎಲ್ಲರೂ ಯೇಸು ಸ್ವಾಮಿಯವರ ರಕ್ಷಣೆಯ ಆಶೀರ್ವಾದದ ಒಂದು ವರಪ್ರಸಾದ ಇದೆಲ್ಲ ಅದನ್ನು ಸ್ವೀಕರಿಸಿದ್ದೇಳಿ ಅವರು ಧರ್ಮಬೋಧನೆ ಮಾಡಿದರು. ಆವತ್ತಿನಿಂದ ಕ್ರಿಸ್ತ ಶಕ 52ರಿಂದ ಧರ್ಮಸಭೆ ಇಲ್ಲಿ ಕ್ರೈಸ್ತ ಧರ್ಮಸಭೆ ಭಾರತದಲ್ಲಿದೆ. ಆ ಧರ್ಮಸಭೆಯ ಆ ಕ್ರಿಸ್ತರನ್ನು ಸೈಂಟ್ ಥಾಮಸ್ ಕ್ರಿಶ್ಚಿಯನ್ಸ್, ಸಂತ ಥಾಮಸ್ ಕ್ರಿಶ್ಚಿಯನ್ಸ್ ಕರೆದರು. ನಾವು ಆ ಪಂಗಡಕ್ಕೆ ಸೇರಿದವರು. ಈ ಮಲಂಕಾರ್ ಮತ್ತು ಶಿರೋ ಮಲಂಕಾರ್ ಮತ್ತು ಮಂಗಳೂರು ಧರ್ಮ ಪ್ರಾಂತ್ಯ ಅದೇನು? ಇವರ ವ್ಯತ್ಯಾಸ ನಾನು ಹೇಳ್ತೇನೆ. ಇದೆಲ್ಲ ಕ್ರೈಸ್ತರು ಮತ್ತು ಕಥೋಲಿಕರು ಪೋಪ್ ಸ್ವಾಮಿಯವರ ಅಂಡರಲ್ಲಿರುವರು. 4 ವಿಷಯಗಳಲ್ಲಿ ಐಕ್ಯತೆ ಇದೆ, ಆಳವಾದ ಫಂಡಮೆಂಟಲ್ ಮೂಲಭೂತವಾದಂಥ ಐಕ್ಯತೆ. ಒಂದು ವಿಶ್ವಾಸ, ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ.
ದೇವರ ಸರ್ವಶಕ್ತ ದೇವರು ಕ್ರೈಸ್ತ ಕತ್ತೋಲಿಕ ಧರ್ಮಸಭೆಯ ನಂಬಿಕೆ ಪ್ರಕಾರ ಅದು ತ್ರಿತ್ವ, ತ್ರಿಮೂರ್ತಿಗಳಲ್ಲ, ತ್ರಿತ್ವ, ದೇವರ ಮೂರು ವ್ಯಕ್ತಿಗಳು, ಒಂದು ಸ್ವಭಾವ, ಪಿತ, ಸುತ ಮತ್ತು ಪವಿತ್ರಾತ್ಮ, ಅದು ಒಂದು ವಿಶ್ವಾಸ. ಅದರ ಯೇಸು ಸ್ವಾಮಿಯವರು ಲೋಕಕ್ಕೆ ಬಂದು ಶುಭ ಸಂದೇಶವನ್ನು ಸಾರಿ ಎಲ್ಲರಿಗೆ ರಕ್ಷಣೆಯನ್ನು, ಮನುಷ್ಯರ ಪಾಪಕ್ಕೆ ಪರಿಹಾರವಾಗಿ ಜೀವವನ್ನು ಅರ್ಪಿಸಿ ಅವರ ಪಾಪಕ್ಕೆ ಅವರು ಪರಿಹಾರ ಮಾಡಿದರೆ ಅವರನ್ನು ನಾವು ಸ್ವೀಕರಿಸ್ಕೊಳ್ಬೇಕು. ಅದು ಯೇಸು ಸ್ವಾಮಿಯವರು ಬಂದಿದ್ದಾರೆ, ಅದು ವಿಶ್ವಾಸ. ಎರಡನೇದು ಪವಿತ್ರ ಬೈಬಲ್, ಎಲ್ಲರಿಗೆ ಒಂದೇ ಬೈಬಲ್, 73 ಪುಸ್ತಕಗಳು ಒಳಪಟ್ಟಂಥ ಪವಿತ್ರ ಬೈಬಲ್ ಒಂದೇ ಅವರಿಗೆ. ಎರಡನೇದು. ಮೂರನೇ ಆಯ್ಕೆತೆ ಅಂತ ಹೇಳಿದರೆ ಇವರಿಗೆಲ್ಲರಿಗೆ 7 ಸಂಸ್ಕಾರಗಳು. ಹಿಂದೂ ಧರ್ಮದಲ್ಲಿ ನಮ್ಗೆ ಉಪನಯನ ಅಂತ ಸಂಸ್ಕಾರಗಳಿವೆ ಅಲ್ಲ, ಅದೇ ರೀತಿಯಲ್ಲಿ ಕತ್ತೋಲಿಕ ಧರ್ಮ 7 ಸಂಸ್ಕಾರಗಳಿವೆ. ಆ 7 ಸಂಸ್ಕಾರಗಳು ಈ ಎಲ್ಲ ಧರ್ಮಸಭೆಗಳಿಗೆ ಒಂದೇ ಆಗಿದೆ. ನಾಲ್ಕನೇದಾಗಿ ಕೊನೆಗೆ ಪೋಪ್ ಸ್ವಾಮಿಯವರು, ಎಲ್ಲರೂ ಪೋಪ್ ಸ್ವಾಮಿಯವರು ಅಂಡರಿದ್ದಾರೆ. ಇನ್ನೊಮ್ಮೆ ಹೇಳ್ತೇನೆ, 4 ವಿಚಾರಗಳು: 1 ವಿಶ್ವಾಸ, 2 ಬೈಬಲ್, 3 ಸಂಸ್ಕಾರ, 4 ಪೋಪ್ ಸ್ವಾಮಿಯವರು. ಅದು ಎಲ್ಲರಿಗೆ ಒಂದೇ ಆಗಿದೆ. ಇನ್ನು ವ್ಯತ್ಯಾಸ ಅಂತ ಹೇಳಿದರೆ 4 ವಿಚಾರದಲ್ಲಿ ವ್ಯತ್ಯಾಸ ಇದೆ. ಒಂದು ವಿಶ್ವಾಸ ವ್ಯತ್ಯಾಸ ಅಂತ ಹೇಳಿದರೆ ಆರಾಧನೆ ಮಾಡುವಂಥದ್ದು. ಒಂದೇ ವಿಶ್ವಾಸವನ್ನು ಪ್ರಾರ್ಥನೆ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ವ್ಯತ್ಯಾಸಗಳಿವೆ ಆರಾಧನೆ ವಿಚಾರದಲ್ಲಿ. ಎರಡನೇದಾಗಿ ಆಧ್ಯಾತ್ಮಿಕವಾದ ಜೀವನ, ಅಂದರೆ ಆ ಜೀವನ ಶೈಲಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿವೆ. ಉಪವಾಸ, ಪ್ರಾರ್ಥನೆ ಎಲ್ಲ ಇದೆ. ಈಗ ಲ್ಯಾಟಿನ್ನವರಿಗೆ, ಮಲಂಕರದವರಿಗೆ ಸ್ವಲ್ಪ ಈ ಆಧ್ಯಾತ್ಮಿಕ ಜೀವನದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಮೂರನೇದಾಗಿ ದೈವಶಾಸ್ತ್ರ, ಥಿಯಾಲಜಿ ಅಂತ ಹೇಳಿದ್ರೆ ದೈವಶಾಸ್ತ್ರ. ಅದರಲ್ಲಿ ಒಂದೇ ವಿಚಾರವನ್ನು, ದೈವಶಾಸ್ತ್ರ ಅಂತ ಹೇಳಿದರೆ ದೇವರ ವಾಕ್ಯವನ್ನು ವ್ಯಾಖ್ಯಾನಿಸುವುದು, ಅದರಲ್ಲಿ ಒಂದೊಂದು ರೇಖೆಯಲ್ಲಿ ಹೊತ್ತು ಕೊಡುವಂಥದ್ದು ಸ್ವಲ್ಪ ವ್ಯತ್ಯಾಸ ಇದೆ. ಕೊನೆಯದಾಗಿ ಆಡಳಿತ ಕ್ರಮ, ಕ್ಯಾನನ್ ಲಾ ಹೇಳ್ತೇವೆ, ಆಡಳಿತ ಕ್ರಮದಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ. ನಾಲ್ಕು ವಿಚಾರದಲ್ಲಿ ಸ್ವಲ್ಪ ವಿಚಾರ ಇದೆ, 4 ಕಾರ್ಯದಲ್ಲಿ ಮೂಲಭೂತವಾಗಿ ಐಕ್ಯತೆ ಇದೆ. ಆದ್ದರಿವಾಗ ಸಿರೋ ಮಲಬಾರ್ ಸಭೆ, ನಾನು ಹೇಳ್ತೇನೆ, ಭಾರತದಲ್ಲಿ ಪ್ರಥಮವಾದಂಥ ಧರ್ಮಸಭೆ. 21 ಶತಮಾನ ಇಲ್ಲಿ ಅವರಿಗೆ ಹಿಸ್ಟ್ರಿ ಇದೆ. ಇವತ್ತು ನಿನ್ನೆ ಬಂದವರಲ್ಲ. ಕೆಲವೊಮ್ಮೆ ಕ್ರಿಶ್ಚಿಯನ್ರ ಕುರಿತು ಹೇಳುವಾಗ ಅವರೊಂದು ಪಾಶ್ಚಾತ್ಯರು ಅಂತ ಹೇಳುವಂಥ ಒಂದು ವಾಡಿಕೆ ನಮ್ಮಲ್ಲಿದೆ. ಆದರೆ ನಾವು ಪಾಶ್ಚಾತ್ಯರಲ್ಲ, ನಾವು ಭಾರತೀಯದಲ್ಲಿ. ಕ್ರಿಸ್ತ ಧರ್ಮ ಹುಟ್ಟುವಾಗಲೇ ಈ ಭಾರತದಲ್ಲೂ ಕ್ರೈಸ್ತ ಧರ್ಮ ಹುಟ್ಟಿದೆ. ಪರಿಪೂರ್ಣವಾಗಿ ಭಾರತದ ಸಂಸ್ಕೃತಿ, ಇವರ ಆಚಾರ ವಿಚಾರ ಇದನ್ನೆಲ್ಲ ಸ್ವೀಕರಿಸಿಕೊಂಡು ಬೆಳೆದಂಥ ಒಂದು ಧರ್ಮಸಭೆ ಸಿರೋ ಮಲಬಾರ್ ಧರ್ಮಸಭೆ. ಈಗ ಸಿರೋ ಮಲಬಾರ್ ಅಂತ ಹೇಳಿದ್ರೆ ಸರ್, ಭಾಷೆಯ ಆಧಾರದಲ್ಲಿ ಹೇಳುವುದಾದರೆ ಮಲಯಾಳಿ ಭಾಷೆಯನ್ನು ಮಾತಾಡುವಂತಹ ಕ್ರಿಸ್ತರು ಅಥವಾ ಕ್ರೈಸ್ತರು ಅಂತ ಹೇಳ್ಬೋದಾ? ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಮಲಬಾರ್ ಅಂತ ಹೇಳಿದರೆ ಹಿಂದಿನ ಚರಿತ್ರೆ ಗೊತ್ತಿದೆ ನಿಮಗೆ ಹೇಳ್ಬೋದು. ಮಲಬಾರ್ ಅಂತ ಹೇಳಿದರೆ ಭಾರತಕ್ಕೆ ಭಾಷಾದ್ರೆ ಕೆಲವು ಮಲಬಾರು ಅಂತ ಹೇಳಿದರು. ಈ ಕೋಸ್ಟಲ್ ಪ್ರದೇಶ ಎಲ್ಲ ಮಲಬಾರು, ಕೇರಳ ಮಾತ್ರ ಅಲ್ಲ. ಹೌದು, ಸಂತ ಥಾಮಸರು ಕೇರಳಕ್ಕೂ ಬಂದಿದ್ದಾರೆ, ಅವರು ಉತ್ತರ ಭಾರತಕ್ಕೂ ಬಂದಿದ್ದಾರೆ. ಈ ಸಿರೋ ಮಲಬಾರ್ ಧರ್ಮಸಭೆಯಲ್ಲಿ ಮುಖ್ಯವಾಗಿ ಕೇರಳದವರು ಕೇರಳ ಭಾಷೆ ಮಾತಾಡ್ತಾರೆ, ಕನ್ನಡದಲ್ಲಿ ಕನ್ನಡ ಭಾಷೆ ಮಾತಾಡ್ತಾರೆ. ಇನ್ನು ಉತ್ತರ ಭಾರತಕ್ಕೆ ಹೋದರೆ ಹಿಂದಿ ಮಾತಾಡೋರಿದ್ದಾರೆ. ಅದೇ ರೀತಿಯಲ್ಲಿ ತಮಿಳಿನಲ್ಲಿ ತಮಿಳು ಮಾತಾಡೋರಿದ್ದಾರೆ. ಕನ್ನಡದಲ್ಲಿ ಕನ್ನಡ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡೋದು. ಮೂಲವಾಗಿ ಮಲಯಾಳಿಗಳ ಪ್ರಾರಂಭವಾಗಿದೆ. ಆದರೆ ಸಿರೋ ಮಲಬಾರಿಯನ್ಸ್ ಎಲ್ಲ ಮಲಯಾಳ ಮಾತಾಡುವಂತ ಹೇಳಲಿಕ್ಕೆ ಬರುವುದಿಲ್ಲ. ಸಿರೋ ಮಲಬಾರ್ ಅಂತ ಹೇಳಿದರೆ, ಸಿರೋ ಅಂದರೆ ಸಿರಿಯಕ್, ಲ್ಯಾಟಿನ್ ಅಂದರೆ ಲ್ಯಾಟಿನು. ಈ ನಮ್ಮ ಆರಾಧನಾ ಕ್ರಮಗಳೆಲ್ಲ ಕೆಲವು ಸಿರಿಯನ್ ಪದದಿಂದ ಬಂದಿದೆ, ಅದರಿಂದ ಸಿರಿಯಕಿಂದ ಬಂದಿದೆ. ಮಲಬಾರ್ ಅಂತ ಹೇಳುವ ಭಾರತದ ಬಂದಿದೆ. ಅದು ಮಲಬಾರ್ ಮತ್ತು ಸಿರಿಯಕ್ ಎರಡು ಸೇರಿಕೊಂಡು ಸಿರೋ ಮಲಬಾರ್. ಸರ್, ಈಗ ಈ ಬೆಳ್ತಂಗಡಿ ಧರ್ಮ ಪ್ರಾಂತ್ಯ ಆರಂಭ ಆಗಿ ನೀವು ಬಿಷಪ್ ಆಗಿ ಆದ ನಂತರ ಅಥವಾ ಆ ಒಂದು ದೀಕ್ಷೆಯನ್ನು ಪಡೆದ ನಂತರ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರಿ ಮತ್ತು ಏನೆಲ್ಲ ಕಾರ್ಯಕ್ರಮಗಳು ನಿಮಗೆ ಬಹಳ ದೊಡ್ಡ ಸವಾಲುಗಳು ಎದುರಾಗಿದೆಯಾ? ಆ ಸವಾಲುಗಳು ಏನು? ದೇವರ ದಯೆಯಿಂದ 25 ವರ್ಷಗಳಲ್ಲಿ ಈ ಧರ್ಮ ಪ್ರಾಂತ್ಯದಲ್ಲಿ ಅನೇಕ ಹೊಸ ವಿಚಾರಗಳು. ನಾನು ಹೇಳಿದಲ್ಲಿ ಪ್ರಥಮ ಧರ್ಮ ಪ್ರಾಂತ್ಯ ಪ್ರಾರಂಭವಾಗುವಾಗ ಹೇಳುವಾಗ ನಾವು ಒಂದು ಝೀರೋದಿಂದ ಪ್ರಾರಂಭ ಮಾಡಬೇಕಿತ್ತು. ಮೂಲಭೂತವಾದ ಸೌಕರ್ಯಗಳು ಇರಲಿಲ್ಲ. ಮತ್ತು ನಾನು ಹೇಳಿದ್ದೇನೆ, ಧರ್ಮ ಪ್ರಾಂತ್ಯ ಆಗುವುದಕ್ಕೆ ಮೊದಲು ನಾನು ಆಗ್ತೇನೆ ಅಂತ ಎಂಬುದು ನನಗೆ ಗೊತ್ತಿರಲಿಲ್ಲ. ಅದರ ನಂತರ ಮತ್ತು ನಾವು ಇಲ್ಲಿ ಗುರುಗಳು ಸೇರಿಕೊಂಡು, ಜನರು ಸೇರಿಕೊಂಡು, ನಾವು ಕೆಲವು ಯೋಜನೆಗಳನ್ನು ಹಾಕಿ ವಿಚಾರಗಳನ್ನು ಮಾಡಿಕೊಂಡು ನಾವು ಈ 3 ಜಿಲ್ಲೆಗಳಲ್ಲಿ ಅನೇಕ ಧಾರ್ಮಿಕ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಸಮಾಜ ಸೇವಾ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಎಲ್ಲ ನಾವು ಅನೇಕ ಕಾರ್ಯಗಳನ್ನು ಮಾಡಿದೆ. ಧಾರ್ಮಿಕ ವಿಚಾರ ಅಂತ ಹೇಳಿದರೆ ದೇವರ ಪ್ರೀತಿ, ಸಮಾಧಾನ, ಶಾಂತಿಯನ್ನು ಜನರಿಗೆ ಸಾರುವಂಥ ಒಂದು ಕಾರ್ಯ. ಧರ್ಮ ಇರುವುದೇ
ಮನುಷ್ಯರನ್ನು ಒಳ್ಳೆಯವರನ್ನಾಗಿಸಲಿಕ್ಕಾಗಿ, ಮನುಷ್ಯರ ಮುಕ್ತಿಗಾಗಿ ದುಡಿಯಲಿಕ್ಕಾಗಿ, ಸಮಾಧಾನದಲ್ಲಿ ಬೆಳೆಯಲಿಕ್ಕಾಗಿ, ರಕ್ಷಣೆ ಹೊಂದುವುದಕ್ಕಾಗಿ ಇರುವಂಥದ್ದು ಧರ್ಮಗಳಿರೋದು. ಆ ರೀತಿಯ ಧಾರ್ಮಿಕವಾದ ಕಾರ್ಯಕ್ರಮಗಳು, ಪೂಜೆ ಪುರಸ್ಕಾರ ಮತ್ತು ಜನರಿಗೆ ಬೋಧನೆಯನ್ನು ಕೊಡುವಂಥದ್ದು, ದೇವರ ವಾಕ್ಯವನ್ನು ಪವಿತ್ರ ಬೈಬಲನ್ನು ಕಲಿಸುವಂಥದ್ದು, ದೇವರ ವಾಕ್ಯವನ್ನು ಕೊಡುವಂಥ ಕಾರ್ಯಗಳು ಅನೇಕವಾಗಿ ಬಹಳ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಜನರಿಗೆ ಅದನ್ನು ನಾವು ಮಾಡಿದ್ದೇವೆ, ಧಾರ್ಮಿಕವಾದ ಕಾರ್ಯಕ್ರಮಗಳು. ಅದೇ ರೀತಿಯಲ್ಲಿ ಚರ್ಚ್ಗಳು ಆರಂಭಿದೆ, ಚರ್ಚ್ಗಳು ಪ್ರಾರಂಭವಾಗಿದೆ, ಕಾನ್ವೆಂಟ್ಗಳು ಆಗಿದೆ, ಗುರುಗಳಾಗಿದ್ದಾರೆ, ಅದರಲ್ಲಿ ಧಾರ್ಮಿಕವಾದದ್ದು. ಮತ್ತು ನಾವು ಶೈಕ್ಷಣಿಕ ಕ್ಷೇತ್ರ ಅಂತ ಹೇಳುವಾಗ ನಮ್ಮ ಧರ್ಮ ಪ್ರಾಂತದಲ್ಲಿ ಇವತ್ತು ಅನೇಕ ಶಾಲೆಗಳಿವೆ, ಕಾಲೇಜುಗಳಿವೆ, ಮತ್ತು ಆ ರೀತಿಯಲ್ಲಿ ವಿದ್ಯಾಕ್ಷೇತ್ರದಲ್ಲಿ ವರ್ತಿಸುವಂಥ ನರ್ಸಿಂಗ್ ಕಾಲೇಜುಗಳಿರ್ಬೋದು ಅಥವಾ ಬೇರೆ ಶಾಲೆಗಳಲ್ಲಿ ಇದೆ. ಮೂಲೆಗಳಲ್ಲಿ ಗ್ರಾಮಗಳಲ್ಲಿ ಹಲವು ಕಡೆಯಲ್ಲಿ ನಾವು ಶಾಲೆಗಳನ್ನು ಮಾಡಿ ಮಕ್ಕಳಿಗೆ ಅದರಲ್ಲೂ ಮುಖ್ಯವಾಗಿ ನಾವು ಬಡ ಮಕ್ಕಳ ಒಂದು ಉದ್ಧಾರಕ್ಕಾಗಿ ನಾವು ಬಹಳಷ್ಟು ಪ್ರಯತ್ನ ಮಾಡಿದ್ದೇವೆ. ಮತ್ತು ಬಡ ಮಕ್ಕಳ ಸೇವೆಗಾಗಿ, ಅವರ ಉನ್ನತಿಗಾಗಿ ನಾವು ಸಹಾಯಧನವನ್ನು ಕೊಡುವಂಥ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಈಗ ಬೆಳ್ತಂಗಡಿ ನಿಮ್ಗೆ ಗೊತ್ತಿದೆ, ನಮಗೆ ಜ್ಯೋತಿ ಆಸ್ಪತ್ರೆ ಇದೆ. ಅದು ನಮ್ಮ ನೇತೃತ್ವದಲ್ಲಿ ನಾವು ಪ್ರಾರಂಭವಾಗಿಸಿದ್ದು, ಸಿಸ್ಟರ್ಸ್ ಅದನ್ನು ನಡೆಸ್ತಾ ಇದ್ದಾರೆ. ಜ್ಯೋತಿ ಆಸ್ಪತ್ರೆ ಇದೆ. ಮತ್ತು ಕೊಡಗಿನಲ್ಲಿ ನಮಗೆ ಆಸ್ಪತ್ರೆ ಇದೆ. ಮತ್ತು ಅಲ್ಲಿ ಉಡುಪಿಯಲ್ಲಿ ಹೋದರೆ ಅಲ್ಲೂ ನಮಗೆ ಕೆಲವು ಆಸ್ಪತ್ರೆ ಕ್ಲಿನಿಕ್ಗಳೆಲ್ಲ ಇವೆ. ಆರೋಗ್ಯ ಕ್ಷೇತ್ರದಲ್ಲಿ ಏನಿದೆ, ಆರೋಗ್ಯ ಕ್ಷೇತ್ರದಲ್ಲಿ ಔಷಧಿ ಮಾತ್ರ ಕೊಡೋದಲ್ಲ, ಈ ಜನರಿಗೆ ಒಳ್ಳೆಯ ಉತ್ತಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡುವುದು ಅಂತ ಒಂದು ಜಾಗೃತಿ ಕಾರ್ಯಗಳು, ಕಾನ್ಸಂಟ್ರೇಷನ್ ನಾವು ಹೇಳ್ತೇವಲ್ಲ, ಅದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಅದರೊಂದಿಗೆ ಮತ್ತು ನಾವು ಸಮಾಜ ಸೇವಾ ಕಾರ್ಯಕ್ರಮಗಳು, ಅಂದರೆ ಬಡವರಿಗೆ, ಮನೆ ಇಲ್ಲದವರಿಗೆ ಮನೆ ಕಟ್ಟಿಸುವಂಥದ್ದು, ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸಹಾಯಧನ ಕೊಡುವಂಥದ್ದು, ಮತ್ತು ಯಾರಿದ್ದಾರೆ ಕಷ್ಟಕ್ಕೆ ಮತ್ತು ಅನ್ಯಾಯಕ್ಕೊಳಗಾಗಿದ್ದಾರೆ ಅವರಿಗೆಲ್ಲ ಸಮಾಧಾನ ಶಾಂತಿಯನ್ನು ಕೊಡುವಂಥ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಹೇಳೋದಾದರೆ ನಾವೀಗ HIV/AIDS ಅವರ ಸಾಂತ್ವನ ಮತ್ತು ಆರೈಕೆ ಕೇಂದ್ರಗಳನ್ನು ಪ್ರಾರಂಭಿಸಿ ಈಗಲೂ ಅದು ಇದೆ. ಅದು ಒಂದು ವೇಳೆ ನಮ್ಮ ಈ ಪ್ರದೇಶದಲ್ಲಿ ನಾವೇ ಮಾಡುವಂಥದ್ದು ಒಂದು ಕಾರ್ಯಕ್ರಮ. ಒಂದು ಕಾಲದಲ್ಲಿ HIV ಸೋಂಕಿತ ರೋಗಿಗಳು ಅಂತ ಹೇಳಿದರೆ ಆ ಸಮಾಜದಲ್ಲಿ ಭ್ರಷ್ಟರು, ಕುಟುಂಬದವರು ಸಹ ಅವರನ್ನು ಹೊರಹಾಕುವಂಥ, ಅವರನ್ನು ಒಂಥರದ ತಾರತಮ್ಯ ಮಾಡುವಂಥ ಒಂದು ಮನೋಭೂಮಿಕೆ. ಆದರೆ ದೇವರ ದಯೆಯಿಂದ ನಮ್ಮ ಅನೇಕ ಜನಜಾಗೃತಿ ಕಾರ್ಯಕ್ರಮದಿಂದ ಅದು ಕಡಿಮೆ ಆಗಲಿಕ್ಕೆ ಸಾಧ್ಯವಾಗಿದೆ. ಅಂಥ ಅನೇಕ ರೋಗಿಗಳಿಗೆ ಪುನರ್ವಸತಿ ಮಾಡುವಂಥದ್ದು, ರಿಹ್ಯಾಬಿಲಿಟ್ ಮಾಡುವಂಥ ಕಾರ್ಯಗಳನ್ನು ಮಾಡಿದ್ದೇವೆ. ಅವರ ಮಕ್ಕಳು ಅನೇಕರು ಇದ್ದಾರೆ, ಬಡವರು, ಪಾಪ ಅವರಿಗೆ ವಿದ್ಯಾಭ್ಯಾಸ ಗೊಳಿಸುವಂಥ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಮತ್ತು ಕ್ಷಯರೋಗ ಮತ್ತು ಕ್ಯಾನ್ಸರ್ ಪೀಡಿತರಿಗೆ ಮತ್ತು ಶುಗರ್, ಇಂಥ ಜನಜಾಗೃತಿ ಕಾರ್ಯಗಳನ್ನು ನಾವು ಅನೇಕ ಬಾರಿ ನಾವು ಮಾಡಿದ್ದೇವೆ, ಸುಧಾರಣೆ ಕಾರ್ಯವನ್ನು ಮಾಡಿದ್ದೇವೆ. ಮತ್ತು ನಮ್ಮ ಕೃಷಿ ರಂಗದಲ್ಲಿ ನಮ್ಮ ಒಂದು ಉಮೇದುವಾರಿಕೆ ಅಂತ ಹೇಳಿದರೆ ತಮಗೆ ಗೊತ್ತಿರ್ಬೋದು. ಒಂದು ವೇಳೆ ಕೆಲವು ವರ್ಷ ಒಂದು 30-40-50 ವರ್ಷಗಳ ಹಿಂದೆ ನಮ್ಮ ಈ ಪ್ರದೇಶದಲ್ಲಿ ವಿಶೇಷವಾಗಿ ಗ್ರಾಮದಲ್ಲಿದ್ದವರು, ಇಲ್ಲಿನವರು ಎಲ್ಲ ಗದ್ದೆ ಕೃಷಿ ಮಾಡ್ತಿದ್ರು. ಮತ್ತು ಏನಾದ್ರು ತೋಟ ಮಾಡಬೇಕಿದ್ರೆ ಅದಕ್ಕೆ ವಿಶೇಷವಾದಂಥ ಒಂದು ತಟ್ಟು ಮಾಡಿ ನೀರಿದ ಕಡೆಯೆಲ್ಲ ಮಾಡುವಂಥ ಇತ್ತು. ಆದರೆ ನಮ್ಮ ಜನರು ಕೃಷಿಯಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಮುಂದಿಟ್ಟುಕೊಂಡು ಈ ಗದ್ದೆ ಕೃಷಿ ಮಾಡೋದರೊಂದಿಗೆ ಗುಡ್ಡೆಯಲ್ಲೂ ಕೃಷಿ ಮಾಡ್ಬೋದು ಎಂಬ ಒಂದು ಕಾರ್ಯವನ್ನು ಪ್ರಾಯೋಗಿಕವಾಗಿ ಜನರಿಗೆ ಸಾಧ್ಯವಾಗ್ತದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಮೊದಲು ಬಹಳ ಬಡತನ ಇತ್ತು ಈ ಊರಲ್ಲಿ. ಆ ಸಂದರ್ಭದಲ್ಲಿ ನಮ್ಮ ಜನರು ಮರಗೆಣಸು ನಟ್ಟುಕೊಂಡು, ಅರಸಿನ ನಟ್ಟುಕೊಂಡು, ಮತ್ತು ಬೇರೆ ಬೇರೆ ಗಡ್ಡೆಗೆಣಸುಗಳನ್ನು ನಟ್ಟುಕೊಂಡು, ಮತ್ತು ಇದು ಎಣ್ಣೆ ಹುಲ್ಲು ಉಂಟಲ್ಲ, ಎಣ್ಣೆ ಹುಲ್ಲು, ಇದು ಅದಕ್ಕೆ ಏನು ಹೇಳ್ತಾರಪ್ಪ, ಎಣ್ಣೆ ಹುಲ್ಲನ್ನು ನಟ್ಟುಕೊಂಡು ಅದರ ಮೂಲಕ ಜನರಿಗೆ ಆರ್ಥಿಕವಾಗಿ ಬೆಳವಣಿಗೆ, ಅದನ್ನು ಇಲ್ಲಿನ ಜನರು ಸಹ ಅದನ್ನು ಸ್ವೀಕರಿಸಿಕೊಂಡಿದ್ದಾರೆ. ಮತ್ತು ಗುಡ್ಡೆಯಲ್ಲಿ ಈ ರಬ್ಬರನ್ನು ನಡುವಂಥ ಕೆಲಸಗಳು, ಕಾಳುಮೆಣಸಿನ ಕೃಷಿಗಳನ್ನು, ಗುಡ್ಡೆಯಲ್ಲೂ ಸಹ ತೆಂಗಿನ ಮರ, ಅಡಿಕೆ ಮರ ನಡುವಂಥದ್ದು, ಕಾಳುಮೆಣಸು ಕೃಷಿ ಮಾಡುವಂಥದ್ದು, ಈ ಕೃಷಿಗಳನ್ನೆಲ್ಲ ನಮ್ಮ ಜನರು ಮಾಡಿದ್ದಾರೆ. ಅದನ್ನು ನೋಡಿಕೊಂಡು ಇಲ್ಲಿಯ ಜನರು ಸಹ ಈಗ ಒಂದು ವೇಳೆಯಲ್ಲಿ ಎಲ್ಲ ಕಡೆ ಸರ್ವಸಮಾನವಾಗಿ ರಬ್ಬರನ್ನು ಕೃಷಿ ಮಾಡ್ತಾರೆ. ಗುಡ್ಡೆಗಳಲ್ಲಿ ತೆಂಗಿನ ಮರವನ್ನು ನಡುವ, ಅಡಿಕೆ ಮರವನ್ನು ನಡುವಂಥದ್ದು, ಕಾಳುಮೆಣಸು ನಡುವಂಥದ್ದು, ಮತ್ತು ಈ ಬೇರೆ ಬೇರೆ ಹಣ್ಣು ಹಂಪುಗಳು ನಡುವಂಥ ಕಾರ್ಯಗಳೆಲ್ಲ ಮಾಡಲಿಕ್ಕೆ ನಮ್ಮ ಜನರು ಬಹಳಷ್ಟು ಮುಂಚೂಣಿಯಲ್ಲಿ ಈಗಲೂ ಇದ್ದಾರೆ. ಆ ಒಂದು ಕಾರ್ಯಕ್ರಮ ಆಗಿದೆ. ಆ ರೀತಿಯಲ್ಲಿ ನೋಡುವಾಗ ಭಾಳ ಸಂತೋಷ. ಮತ್ತು ನಾನು ಧರ್ಮಾಧ್ಯಕ್ಷನಾದ ಅಂದಿನಿಂದ ನನ್ನ ಮನಸ್ಸಿನಲ್ಲಿ ಇರುವಂಥ ಒಂದು ವಿಚಾರ, ನಾವೆಲ್ಲರೂ ದೇವರ ಮಕ್ಕಳು. ಅದು ಹಿಂದೂಗಳಾಗಲಿ, ಮುಸ್ಲಿಮರಾಗಲಿ, ಜೈನರಾಗಲಿ
ಅಂದರೆ ನಮ್ಮ ಈ 3 ಜಿಲ್ಲೆಗಳಲ್ಲಿ ಮುಖ್ಯವಾಗಿರುವಂಥ 4 ಧರ್ಮದವರು, ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಜೈನರಿದ್ದಾರೆ ಮತ್ತು ಕ್ರೈಸ್ತರಿದ್ದಾರೆ. ಈ 4 ಧರ್ಮದವರು ಎಲ್ಲರೂ ಧರ್ಮ ಅವರವರ ವೈಯಕ್ತಿಕವಾದಂಥ ಒಂದು ಸ್ವೀಕಾರ. ಆತ್ಮಕ್ಕೆ ಅವರ ಅಂತರಾತ್ಮಕ್ಕೆ ಸಾಕ್ಷಿಗೆ ಏನು ಇಷ್ಟವಾಗ್ತದೆ ಅದನ್ನು ಸ್ವೀಕರಿಸುವಂಥ ಒಂದು ಹಕ್ಕ ಪ್ರತಿಯೊಬ್ಬ ವ್ಯಕ್ತಿಗೆ ದೇವರು ಕೊಟ್ಟಿದ್ದಾರೆ. ಅದನ್ನು ನಮ್ಮ ಭವ್ಯವಾದಂಥ ಸಂವಿಧಾನವೂ ಸಹ ಅದನ್ನು ಒಪ್ಪಿಕೊಂಡಿದ್ದಾರೆ. ಅವರ್ಸ್ ಇಸ್ ಎ ಸೆಕ್ಯುಲರ್ ಕಂಟ್ರಿ. ನಮ್ಮ ದೇಶ ಒಂದು ಜಾತ್ಯತೀತವಾದಂಥ ಒಂದು ದೇಶ. ಇಲ್ಲಿ ಒಂದು ಜಾತಿ ಮೇಲೆ ಇನ್ನೊಂದು ಜಾತಿ ಕೆಳಗೆ ಎಂಬುದು ಈ ಕಾನೂನಿನ ಒಂದು ಸಂವಿಧಾನದ ಒಂದು ಸರ್ಕಾರದ ಒಂದು ಇಲ್ಲ. ಇರುವಾಗ ಆ ಒಂದು ಕಾರ್ಯವನ್ನು ಸರಿಯಾಗಿ ಜನರು ಪಾಲಿಸಬೇಕು. ಸಂವಿಧಾನದ ಪ್ರಿಯಾಂಬಲ್ ಏನಿದೆ ಅದು ಹೇಳಿದಾರಲ್ಲ, ಅದನ್ನು ಎಲ್ಲರೂ ಪಾಲಿಸಬೇಕು ನಮ್ಮ ಮನಸ್ಸಲ್ಲಿತ್ತು. ಆದ್ದರಿಂದ ಎಲ್ಲರೊಡನೆ ಒಂದು ಸಹಬಾಳ್ವೆಯ ಒಂದು ಸಂದೇಶ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಇದು ಚುಟುಕಾಗಿ ಹೇಳಿದ್ರೆ ಇದು ಇನ್ನು ಅನೇಕ ವಿಚಾರ ಹೇಳಲಿಕ್ಕಿದೆ, ಆದರೆ ಚುಟುಕಾಗಿ ಇಷ್ಟು ಹೇಳ್ತೇನೆ. ಈ ಸೌಹಾರ್ದತೆ ನಮ್ಮ ಜಿಲ್ಲೆಗೆ ಅಥವಾ ಇಡೀ ನಿಮ್ಮ ಧರ್ಮ ಪ್ರಾಂತ್ಯಕ್ಕೆ ಎಷ್ಟು ಮುಖ್ಯ? ಸೌಹಾರ್ದತೆಯನ್ನು ಸಾರುವಂಥ ನಿಟ್ಟಿನಲ್ಲಿ ಏನೆಲ್ಲ ಕೈಂಕರ್ಯಗಳನ್ನು ಮಾಡಿದ್ದೀರಿ? ನಾನು ಹೇಳಿದೆ, ಮುಖ್ಯವಾಗಿ ಹೇಳುವುದಾದರೆ ಈ ಧರ್ಮಗಳು, ಎಲ್ಲ ಧರ್ಮಗಳು ಮನುಷ್ಯರಿಗೆ ಮುಕ್ತಿಯನ್ನು ಕೊಡಿಸುವಂಥ ಧರ್ಮಗಳು. ಎಲ್ಲರೂ ದೇವರ ಹತ್ತಿರ ಹೋಗಲಿಕ್ಕಿರುವವರು, ಆ ದೇವರ ಹತ್ತಿರ ಹೋಗಲಿಕ್ಕಿರುವಂಥ ಹಾದಿಗಳು ಈ ಧರ್ಮಗಳು. ಹಾಗಿರುವಾಗ ಆ ಧರ್ಮದ ಕುರಿತಾಗಿ ಎಲ್ಲರಿಗೆ ಗೌರವ ಬೇಕು, ಅದನ್ನು ಪ್ರೀತಿಸಬೇಕು. ಅವರವರ ಧರ್ಮವನ್ನು ಪ್ರೀತಿಸಬೇಕು, ಇತರ ಧರ್ಮವನ್ನು ಪ್ರೀತಿಸಬೇಕು. ಯಾವುದೇ ಧರ್ಮವನ್ನು ದ್ವೇಷಿಸಬಾರದು ಎಂಬುದು ನನ್ನ ಮೂಲಭೂತವಾದಂಥ ಒಂದು ಆಸೆ. ಮತ್ತು ಅದೇ ಧರ್ಮಸಭೆಯನ್ನು ಕರೀತದೆ. ಧರ್ಮಸಭೆ ಹೇಳ್ತದೆ, ಕಥೋಲಿಕ ಧರ್ಮಸಭೆ ಹೇಳ್ತದೆ, ವಾಟ್ ಎವರ್ ಈಸ್ ಟ್ರೂಲಿ ಹೋಲಿ ಆ್ಯಂಡ್ ಸೇಕ್ರೆಡ್ ಇನ್ ಅದರ್ ರಿಲಿಜನ್ಸ್ ಆರ್ ಟು ಬಿ ರೆಸ್ಪೆಕ್ಟೆಡ್ ಆ್ಯಂಡ್ ಪ್ರಮೋಟೆಡ್. ಅಂದರೆ ಇತರ ಯಾವ ಧರ್ಮದಲ್ಲಿ ನಿಜವಾದ ಸತ್ಯ ಇದೆ, ಪವಿತ್ರತೆ ಇದೆ, ನಿಜವಾದ ಒಳ್ಳೆಯ ವಿಷಯ ಇದೆ, ಅದನ್ನು ನಾವು ಅಂಗೀಕರಿಸಬೇಕು, ಅದನ್ನು ಪ್ರಮೋಟ್ ಮಾಡಬೇಕು ಎಂಬುದನ್ನು ಧರ್ಮಸಭೆ ಹೇಳ್ತದೆ. ಅದೇ ನನ್ನ ಮನಸ್ಸಲ್ಲಿರುವಂಥದ್ದು. ಅಂದರೆ ಇಲ್ಲಿ ನಾನು ಹೇಳಿದೆ, ನಮ್ಮ ಧರ್ಮ ಪ್ರಾಂತ್ಯದಲ್ಲಿ 4 ಧರ್ಮದವರಿದ್ದಾರೆ. ಹಿಂದೂಗಳು, ನಿಜವಾಗಿ ಹಿಂದೂ ಧರ್ಮದ ಮೇಲೆ ನನಗೆ ತುಂಬ ಗೌರವ ಇದೆ. ನನ್ನ ಹಿರಿಯರನ್ನು ಗುರುಗಳನ್ನೆಲ್ಲ ತುಂಬ ಅಂತ ನಾನು ಗೌರವಿಸ್ತೇನೆ. ಅವರ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವ ನನಗಿದೆ. ಅವರೊಡನೆ ನಾನು ಬೆಳೆದದೇ ಹಿಂದೂಗಳೊಡನೆ ಬೆಳೆದದ್ದು. ಆದ್ದರಿಂದ ನನಗೆ ಅನೇಕ ಹಿಂದೂ ಸ್ನೇಹಿತರಿದ್ದಾರೆ, ಅನೇಕ ಮುಸ್ಲಿಂ ಸ್ನೇಹಿತರಿದ್ದಾರೆ, ಅನೇಕ ಜೈನ ಸ್ನೇಹಿತರಿದ್ದಾರೆ, ಮತ್ತು ಕ್ರಿಶ್ಚಿಯನ್ ಇದ್ದಾರಲ್ಲ, ಅವರೆಲ್ಲ ಪ್ರೀತಿಯಲ್ಲಿ ಇರಬೇಕು ನಮ್ಮ ಆಸೆ. ಅದಕ್ಕಾಗಿ ನಾವು ಇಲ್ಲಿ ಬೆಳ್ತಂಗಡಿ ಕೇಂದ್ರವಾಗಿ ಹಾಕೊಂಡು ಒಂದು ಸೌಹಾರ್ದ ವೇದಿಕೆ ಎಂಬುದನ್ನು ನಾವು ಹಾಕಿಕೊಂಡಿದ್ದೆವು. ಈ 4 ಧರ್ಮಗಳ ಕೆಲವು ಮುಖಂಡರುಗಳನ್ನು ಆರಿಸಿಕೊಂಡು ನಮ್ಮ ಸೌಹಾರ್ದ ವೇದಿಕೆ ಇಲ್ಲಿ ಕಾರ್ಯನಿರ್ವಹಿಸಿದೆ. ಅದರ ಮುಖಾಂತರ ನಾವು ಮುಖ್ಯವಾಗಿ ಹೇಳೋದಾದರೆ, ಒಂದನೇದಾಗಿ ನಾವು ಗ್ರಾಮಗಳಿಗೆ ನಾವು ಭೇಟಿ ಇಟ್ಟಿದ್ದೇವೆ. ಹೋಗಿಕೊಂಡು ಧರ್ಮದ ವಿಚಾರವಾಗಿ ಹೇಳಿ ಎಲ್ಲೂ ಸೌಹಾರ್ದದಿಂದ ನಮಗೆ ಮುಖ್ಯವಾಗಿ ದೇವರು ನಮ್ಮ ತಂದೆ. ಆಮೇಲೆ ನಮ್ಮ ಭಾರತ ದೇಶ, ನಾವು ಭಾರತ ದೇಶದ ಎಲ್ಲ ಮಕ್ಕಳು ಒಂದೇ ತಾಯಿಯ ಮಕ್ಕಳಂತಿರಬೇಕು. ಅದು ಬೆಳ್ತಂಗಡಿಯ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತ, ಅಣ್ಣ ತಮ್ಮಂದರಾಗಿ ಅಕ್ಕ ತಂಗಿಯರಾಗಿರಬೇಕು. ನಮ್ಮೊಡನೆ ಯಾವುದೇ ಕಚಾಟ ಇರಬಾರ್ದು, ಯಾವುದೇ ದ್ವೇಷ ಇರಬಾರ್ದು, ಗಲಭೆ ಆಗಬಾರ್ದು ಎಂಬುದನ್ನು ಆಸೆ. ಆ ಸಂದೇಶವನ್ನು ಗ್ರಾಮಕ್ಕೆ ನಾವೆಲ್ಲ ಹೋಗಿದ್ದೇವೆ. ನಾವು ಶ್ರೀಧರ್ ಬೇಡೆಯವರು, ಇಲ್ಲಿ ವಿಠ್ಠಲ್ ಶೆಟ್ಟಿಯವರು, ಮತ್ತು ಮೊರ್ಗುಜಿ ನಾಡ್ಜೆಯವರು, ಮತ್ತು ಗುರುಶಣೆಯವರು, ಮತ್ತು ಆಲ್ಬರ್ಟ್ ಅವರು, ಮತ್ತು ಶ್ರೀನಾಥರು, ನಮ್ಮ ತೀರಿಕೊಂಡ ಡಾಕ್ಟರ್ ಶೇಖರ್ ಅವರು, ಮತ್ತು ನಮ್ಮ ಹಳದಂಗಡಿ ಅರಸರವರು, ಆಮೇಲೆ ಈ ರೀತಿಯಲ್ಲಿ ಒಂದು ಸುಮಾರು ಒಂದು 10-18 ಜನವನ್ನು ನಾವು ಆರಿಸಿಕೊಂಡು ಅವರ ಮುಖಾಂತರ ಈ ಗ್ರಾಮಗಳಿಗೆ ಭೇಟಿಯಿದ್ದೇವೆ. ಮಾತ್ರವಲ್ಲದೆ ಈ ಒಂದು ಸಂದೇಶ ಈ ಧಾರ್ಮಿಕ ಸಾಮರಸ್ಯ, ಈ ಒಂದು ಕನ್ವಿಕ್ಷನ್, ದೃಢ ನಂಬಿಕೆ ಮಕ್ಕಳಲ್ಲಿ ಬೆಳಿಬೇಕು ಎಂಬ ವಿಚಾರದೊಂದಿಗೆ ಬೆಳ್ತಂಗಡಿ ತಾಲೂಕಿನ ಎಲ್ಲ ಹೈಸ್ಕೂಲ್ಗಳಿಗೆ ಒಂದು ಭಾಷಣ ಸ್ಪರ್ಧೆ ಏರ್ಪಡಿಸಿದ್ದು. ಅದರಲ್ಲಿ ಪಾಲ್ಗೊಂಡವರಿಗೆ ನಾವು ಅವರಿಗೆ ಊಟದ ವ್ಯವಸ್ಥೆ, ಅವರಿಗೆ ಪ್ರಯಾಣ ಭತ್ಯೆ ಕೊಡುವಂಥದ್ದು, ಆಮೇಲೆ ಅವರಿಗೆಲ್ಲ ಪ್ರೋತ್ಸಾಹ ಬಹುಮಾನವನ್ನು ಕೊಡುವಂಥದ್ದು, ಆಮೇಲೆ 1, 2, 3 ಬಹುಮಾನವನ್ನು ಪಡೆದವರಿಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯವರಿಗೆ ಕ್ಯಾಶ್ ಅವಾರ್ಡನ್ನು ಕೊಡಿಸಿದ್ದೆವು. ಅದನ್ನು ಮಾಡಿಬಿಡ್ತೀವಿ. ಈಗ ಕೋವಿಡ್ ಬಂದ ನಂತರ 1 ವರ್ಷದಿಂದ ನಾವು ಅದು ಆಗಲಿಲ್ಲ. ಆಮೇಲೆ ನಾವು ಮಾಡುವಂಥದ್ದು ಹಿಂದಿನ ಕಾಲದಲ್ಲಿ ಇತ್ತು, ನಮ್ಮ ಜನರು ಪರಸ್ಪರ ಧರ್ಮಗಳನ್ನು ಅರಿತುಕೊಳ್ಳುವಂಥ ಸೆಮಿನಾರ್ಗಳೆಲ್ಲ ಇತ್ತು. ಅದೇ ರೀತಿ ನಮ್ಮ ಜ್ಞಾನೋದಯದಲ್ಲಿ 2 ಬಾರಿ ನಾವು ವಿವಿಧ ವಿಷಯಗಳನ್ನು ಆರಿಸಿಕೊಂಡು ವಿಚಾರ ಸಂಕಿರಣ ನಡೆಸಿದ್ದೇವೆ, 4 ಧರ್ಮದ ಪ್ರತಿನಿಧಿಗಳು ಸೇರಿಕೊಂಡು. ಆಮೇಲೆ ಇನ್ನೊಂದು ವಿಚಾರ ಅಂತ ಹೇಳಿದರೆ, ಜನವರಿ 30 ವಿಶ್ವಶಾಂತಿಯ ದಿನ, ಮಹಾತ್ಮ ಗಾಂಧೀಜಿಯವರ ಹುತಾತ್ಮರಾದಂಥ ದಿವಸ. ಆ ದಿವಸ ಪ್ರತಿ ವರ್ಷ ನಾವು ಬೆಳ್ತಂಗಡಿ ಪೇಟೆ ಅಂದರೆ ಸಂತೆಕಟ್ಟೆ ಕೊನೆಯಿಂದ
ಈ ನಮ್ಮ ಬೆಳ್ತಂಗಡಿ ಅಂಬೇಡ್ಕರ್ ಭವನ ಇದೆಯಲ್ಲ ಅಲ್ಲಿ ತನಕ ನಾವು ಒಂದು ಶಾಂತಿಗಾಗಿ ನಡಿಗೆ ಅಂತೇಳಿ ನಡಿಗೆ ಮಾಡಿಸಿದ್ದೆವು. ಆಮೇಲೆ ಒಂದು ಪ್ರತಿಜ್ಞೆಯನ್ನು ಆರಿಸಿಕೊಂಡು ನಾವೆಲ್ಲ ಭಾರತೀಯ ಮಕ್ಕಳು ಇಲ್ಲಿನ ಸಂಸ್ಕೃತಿಯನ್ನು ನಾವು ಗೌರವಿಸ್ತೇವೆ, ನಾವೆಲ್ಲರೂ ಸಹೋದರ ಸಹೋದರಿಯರು, ನಮ್ಮ ಸಂವಿಧಾನವನ್ನು ಗೌರವಿಸುವ, ನಾವು ಪ್ರೀತಿದಿರುವ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಂಡು ಸಂದೇಶವನ್ನು ಕೊಡುವುದು ಅಂಥ ಕಾರ್ಯನ ಆಡಿಕೊಂಡಿದ್ದು. ಆಮೇಲೆ ಆ ರೀತಿ ಮತ್ತು ವಿಶೇಷ ಹಬ್ಬಗಳು ಬರುವಾಗ ಪರಸ್ಪರ ಗ್ರೀಟ್ ಮಾಡುವಂಥ ಕಾರ್ಯ ಅದೆಲ್ಲ ನಾವು ಮಾಡಿದ್ದೇವೆ. ಆ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಈ ಸುಮಾರು ಈಗ ನಮ್ಮ ಈ ಪ್ರದೇಶದಲ್ಲಿ ಆ ರೀತಿಯ ಒಂದು ಸೌಹಾರ್ದತೆ ಬೆಳೆದಿದೆ ಎಂಬುದನ್ನು ನನ್ನದು ಒಂದು ಸಂತೋಷ ಮತ್ತು ಸಮಾಧಾನ. ಮತ್ತು ಈ ಊರಿನ ಜನರು ನಮ್ಮ ನೇತಾರಲ್ಲಿದ್ದಾರಲ್ಲ, ನಮ್ಮ ಶಾಸಕರು, ಅದು ಈಗಿನ ಶಾಸಕರು, ಹಿಂದಿನ ಶಾಸಕರು, ಮಂತ್ರಿಗಳು, ಈ ನಮ್ಮ ಬೆಳ್ತಂಗಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಅನೇಕ ಇಲ್ಲಿನ ಗಂಗಾಧರ ಗೌಡರು ಹಿಂದೆ ಮಂತ್ರಿಗಳಾಗಿದ್ದವರು. ಆಮೇಲೆ ನಮ್ಮ ವಸ್ತು ಬಂಗೇರು ಮುಖ್ಯ ಸಚೇತಕರಾಗಿದ್ದರು. ನಮ್ಮ ಹರೀಶ್ ಪೂಂಜರವರು ಸಹ ಒಳ್ಳೆ ನೇತೃತ್ವವನ್ನು ಕೊಡ್ತಾರೆ. ಬಂಗೇರು ಒಳ್ಳೆ ನೇತೃತ್ವವನ್ನು ಕೊಟ್ಟಿದ್ದಾರೆ. ಗಂಗಾಧರ ಗೌಡರು ಕೊಟ್ಟಿದ್ದಾರೆ. ಪ್ರಭಾಕರ್ ಬಂಗೇರು. ನಾನು ಧರ್ಮಪ್ರಾಂತ್ಯ ಪ್ರಾರಂಭ ಆಗುವಾಗ ಶ್ರೀ ಸನ್ಮಾನ್ಯ ಪ್ರಭಾಕರ್ ಬಂಗೇರು ಅವರು ಶಾಸಕರಾಗಿದ್ದರು. ಆಮೇಲೆ ವಸ್ತು ಬಂಗೇರು ಬಂದರು, ಆಮೇಲೆ ಗಂಗಾಧರ ಗೌಡರು ಬಂದರು, ಆಮೇಲೆ ಮತ್ತು ಪುನಃ ವಸ್ತು ಬಂಗೇರು ಬಂದರು, ಆಮೇಲೆ ಈಗ ಹರೀಶ್ ಪೂಜಾರಿಗೆ ಎರಡನೇ ಸಲ ಆಗಿದೆ. ಇವರ ನೇತೃತ್ವ ಎಲ್ಲ ನಮಗೆ, ಮತ್ತು ಧರ್ಮಸ್ಥಳ ಹೆಗ್ಗಡೆ ಅವರದ್ದು ಒಂದು ದೊಡ್ಡ ಒಂದು ಪ್ರಭಾವ ಇದೆ. ಈ ಪ್ರದೇಶದಲ್ಲಿ ಸೌಹಾರ್ದತೆಯನ್ನು ಬೆಳೆಸುವಂಥ ಒಂದು ಕಾರ್ಯವನ್ನು ಮಾಡಿದೆ. ಅದರಿಂದ ನಮ್ಮ ಒಂದು ಅಳಿಲ ಸೇವೆ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ. ಸರ್, ಕಡಬಡು ಪುಟ್ಟಿನಿ ಅಂಚಡ್ದು ಕರಾವಳಿಯಿಂದ ಬಂಡಿ ಕೂಡಲೇ ಕರಾವಳಿ ನಮ್ಮ ಒಂಜಿ ಸಂಸ್ಕೃತಿ, ಕರಾವಳಿದ ಒಂಜಿ ಖುಷಿ, ಕರಾವಳಿದ ಗಮ್ಮತ್ತು ಅಂದೇ ಬೇತೆಪ್ಪುಂಡು. ಈರಡ ತುಳುಟೆದಾಯ ಬಂಡ ಎಕಡೆ ಬನ್ನಾಗ ತುಳುಟು ಪಾತೆರ್ಗ ಅಂತ ಬಂಡಾರು. ಅಂಚಡ್ದು ಕರಾವಳಿಯಿಂದ ಬಂಡಿ ಕೂಡಲೇ ದಾದ ಆ ಒಂಜಿ ಪಣ್ಣವೇ ಬರ್ಪುಂಡು ಇಟ ಒಂಜಿ ಆತು ಅಂಡ ಕರಾವಳಿದ ಒಂಜಿ ಖುಷಿ ಪಿದಾಯಿಗೆ ಪೋನಾಗ ಎಂಚ ಇರಗೆ ನೆನಪಾಪುಂಡು. ದಾಮೋದರ ಒಂದು ಸಂಗತಿ ಏನು ಪಣ್ಪೆ, ಕರಾವಳಿ ಬಣ್ಣಾಗ ಎನ್ನ ಎದೆ ದಿಂಜುದು ಬರ್ಬೋದು, ಭಾರಿ ಸಂತೋಷ ಆಪುಂಡು. ಪಂಡ ಯಾನು ಪುಟ್ಟನ ಕಡಬಡು, ಯಾನು ಬುಳೆತನ ಸುಳ್ಳೆತ ಶಾಲೆ ಅರಂತೋಳು ಶಾಲೆ ಕಲ್ತನಾಯೆ, ಬೊಕ್ಕ ಸುಳ್ಳಿಯ ಹೈಸ್ಕೂಲ್ ಕಲ್ತನಾರೆ. ಅಪ್ಪ ತುಳು ಯಾಕೆ ಅಡ್ಡೆ ಬರ್ಪುಂಡು ಇತ್ತೆಲ್ಲ ಬರ್ಪುಂಡು ದುಂಬೈ ಇಂದರ್ಥ ಜಾಸ್ತಿ ಬರ್ತಿತ್ತು. ಆರೆ ಕನ್ನಡ ಬರ್ಪುಂಡು. ಈ ಯಾನು ಇತ್ತೆ ಬಿಷಪ್ 𝐅𝐨𝐫 ವಿಶ್ವದ ಅನೇಕ ರಾಷ್ಟ್ರಗಳಿಗೂ ಹೋದೆ ಅಂಟ ಇತ್ತೆ ಬೆಳ್ತಂಗಡಿ ಬತ್ತನ್ನು ಮಾತ್ರ ಹಿಂಗೆ ಸಮಾಧಾನ ಹೌದಾನೆ ಬಂಡ ಇನ್ನೊಂದು ಪುಣ್ಯಭೂಮಿ ಕರ್ನಾಟಕ ಬಂಡ. ಕರ್ನಾಟಕ ನಮ್ಮ ಇತ್ತೆ ಕರಾವಳಿ ಕರ್ನಾಟಕ ಟುಳ್ಳೋ ಮೂಳು ಎಂಕ್ಲಿನ ಹವೆ ಏತು ಸೋಕುಂಡು, ಮೂಳು ಮಣ್ಣು ಏತು ಎಡ್ಡೆ ಉಂಡು, ಮೂಳು ಜನ ಏತು ಪ್ರೀತಿ ಪಾತೆರರು. ಈ ಮೂಳು ಯಾವ ರೀತಿಯ ಒಂದು ಮೋಕೆತ ಪಾತೆರಾಗಲಿಟ್ಟುಂಡು, ಮೂಳು ಏತು ಪ್ರೀತಿ ನಮ್ಮ ಉಪ್ಪ ಬಣ್ಣತೆ ಎಂಕು ಮನಸ್ಸಿಗೆ ಭಾರಿ ಸಂತೋಷ ಆಪಣ. ಆ ಬಂಡ ಏನು ಬೆಳ್ತಂಗಡಿ ಮಾಡ್ಪಣ, ಬೆಳ್ತಂಗಡಿ ಏನು ಪಂಡೆ ದುಂಬೆ ಬಂಡತೆ, ಬೆಳ್ತಂಗಡಿ ಬೆಳಕು ಕೊರ್ಪುಣ ಬೆಲ್ಲ ಕೊರ್ನ ಊರು ಬಂಡತೆ. ಮುಲ್ಪತ್ತು ಜನನ ಏನು ಭಾರಿ ಪ್ರೀತಿ ಮಲ್ಪೆ. ಮುಲ್ಪತ್ತು ಜನ ಬಂಡ ಏನಟ ಇತ್ತೆ 25 ವರ್ಷ ಹೆಚ್ಚಂಡು ಅಂದರೆ ಐಕ್ಕೆ ದುಂಬೆ ಏನು ಮೂಲಿತ್ತೆ ಸರ್ವೇ ಸಾಮಾನ್ಯ ಪಂಡ 1981 ಇಂಚಿ ಮೂಳು ಉಳ್ಳೆ ಗಂಡಿಬಾಗಿಲು ನಿರಿಯ ಬೇರೆ ಬೇರೆ ಕಡೆ ಇತ್ತೆ ಧರ್ಮ ಬಿಷಪ್ ಆತು 25 ವರ್ಷ ಅಂಡು. ಈ 25 ವರ್ಷ ಒಟ್ಟು 30 ಜನ ಎನ್ನಟ ಏರ್ಲ ಒಂಜಿ ಕಪ್ಪು ಮುಕ್ಕೊಟ್ಟು ಪಾತಿರಿಜೆ ಪೂರ್ತಿ ಜನ ಪ್ರೀತಿಡು ಮೋಹಕ್ಕೇಟು ಭಾಳ ಭಾರಿ ಪ್ರೀತಿ ಪಾತ್ರ ನಕ್ಲು ಮೂಲ ಒಯ್ಕಿಲ ಕಡಿಮೆಜಿ ಮಾತಿರಲಿ ಎಡ್ಡೆಂದು ಪಾತ್ರದೊಳ್ಳೆ ಕಷ್ಟ ಪುಂಡು ರೋಗ ಬರ್ಪುಂಡು ಕೆಲವರಿಗೆ ಬಡವರು ಉಳ್ಳೇರು ಕಷ್ಟದ ಜನ ಉಳ್ಳೇರು ಅಂಟ ಅಕಡೆ ನಾವು ಪ್ರೀತಿ ವಿಶ್ವಾಸ ಅಂತ ಹೇಳಿದ್ರೆ ಪಂಡ ಐನ ಮರಪೆರ ಸಾಧ್ಯತೆ ಭಾರಿ ಎಡ್ಡೆ ಊರು ನಮ್ಮ ಬೆಳ್ತಂಗಡಿ ಐನು ಎಪ್ಪಲಂಗೆ ಮರಪೆರ ಸಾಧ್ಯಜಿ ಎಂಕಿತೆ 73 ವರ್ಷ ಪ್ರಾಯ 73 ವರ್ಷ ಪ್ರಾಯೋಡು ಯಾನು 17 ವರ್ಷ ಇಲ್ಲಾಡಿತೆ ಸುಳ್ಳಾಡಿತೆ ಐಕು ಬುಕ್ಕ ಒಂಜಿ 10 ವರ್ಷ ಎಂಕು ಈ ಯಾಜಕ ದೀಕ್ಷೆ ತರಬೇತಿ ಆತಂಡೆ ಅಪ್ಪ 25 10 35 ಬುಕ್ಕ ಒಂಜಿ 3 ವರ್ಷ ಕೇರಳ ಇಟ್ಟಿದೆ. 3 ವರ್ಷ ಕೇರಳ ಇಟ್ಟಿದೆ ಪಂಡ 30 ವರ್ಷ ಬೋತು 43 ವರ್ಷ ಏನು ಮೂಲೆ ಇತ್ತೆ. ಆ 43 ವರ್ಷೋಡು ಏನೊಂಜಿ 2 ವರ್ಷ ಕಡಬಾಟ್ ಒಂಜಿ ಚರ್ಚ್ ಇಟ್ಟಿದೆ. ಬುಕ್ಕ ಒಂಜಿ 2 ವರ್ಷ ಕುಡ್ಲಾರ್ತಿದೆ. ಬಾಕಿ ಅಪ್ಪ 4 ವರ್ಷ ಆತ
43 ಬಿಡ್ಬಿಟ್ಟು 4 ವರ್ಷ ಬಂದು 39 ವರ್ಷ ಯಾನಿ ಈ ಬೆಳ್ತಂಗಡಿ ಇಡೀತೆ ಮೂಲ ಕೇಂದ್ರ ಆಗ್ತದೆ. ಅಪ್ಪ ಈ ಮುಲ್ಪದ ಸಂಗತಿ ಬಂಡ ಆತ್ ಎಂಕ್ ಒಂಜಿ ಎನ್ನ ಜೀವನೋಡು ಒಂಜಿ ಒಗ್ಗುತ್ತು ಬಣ್ಣ ಒಂಜಿ ಸ್ಥಳ ಬಣ್ಣದು ಬೆಳ್ತಂಗಡಿ ಪಡ ಬೊಕ್ಕ ಏನು ಕಲ್ತನ ಪೂರ ಈ ಅರಂತೋಡು ಸುಳ್ಳ್ಯಾಡು ಕಲ್ತನ ಎನ್ನ ಏನು ಫ್ರೆಂಡ್ಸ್ ಪೂರ ಹಿಂದುಳು ಮುಸಲ್ಮಾನರು ಬರುತ್ತೆ ಅಕಲೆಟ ಎಂಗ್ಲು ಭಾಳ ಒಂಜಿ ಪ್ರೀತಿದ ಆತ್ಮೀಯ ಸಂಬಂಧ ಇತ್ತಂಡೆ ಎಂಕ್ಲಿಗೆ ಭಾಳ ಒಂಜಿ ಭೇದ ಭಾವಜಿ ಎಲ್ಲೇ ಪುಣಾಗ ವಿಷು ಬಣ್ಣಾಗ ಅಥವಾ ದೀಪಾವಳಿ ಬಣ್ಣಾಗ ಎಂಕ್ಲಿನ್ಲಾಡು ಬರ್ಪುಂಡು ನೆರಕೆರೆ ಎಡ್ತು ಒಂಜಿ ಬಟ್ಟೆ ಫುಲ್ ತಿಂಡಿ ಬರ್ಪುಂಡು ಅಂಚೆನ ಅಡ್ಡೆ ಬರ್ಪುಣ ಕಜುಪು ಬರ್ಪುಣ ಪೂರ ಬರ್ಪುಣ ಅಂಚನೆ ಎಂಕಲ ಹಿಡ್ದು ಇನ್ನು ಕ್ರಿಸ್ಮಸ್ಗೆ ಎಂಕನೆ ಇಲ್ಲಾಡ್ದು ಅಕ್ಲಿಗೆ ಹೋಗ್ಬಿಟ್ಟು ಅಂಚೆ ಒಂಜಿ ಪ್ರೀತಿ ಇಟ್ಟಿದ್ದಾನೆ ಒಂದು ಕಾಲ ಇತ್ತಂದೆ ಆ ಪ್ರೀತಿ ಅನ್ನ ಮರ್ಯಾರ ಪೂರ ಸಾಧ್ಯ ಆತ ಒಂಜಿ ಪ್ರೀತಿ ಇಟ್ಟಿತ್ತೆ ಅವಾಗ ಕರಾವಳಿ ಬಣ್ಣಾಗ ಎಂಕ್ ಇತ್ತೆ ಕೆಲವು ಸಲ ಎಂಕ್ ದುಃಖ ಆಪುಂಡು ಕೆಲವು ಸರ್ತಿ ಒಂಜಿ ಘರ್ಷಣೆ ಪೂರ ಆಪುಣ ಒಂಜಿ ಕೆಲವು ಸರ್ತಿ ಆಪುಂಡು ಅಂಡ್ಲ ಅವು ಬೇಸಿಗೆ ಆತ ಇಜ್ಜಿ ಬಂಡು ಏನು ಪಂಪೆ ನಮ್ಮ ಪೂರ ಒಂದು ಪ್ರೀತಿ ಇಡು ಒಂಜೆ ಅಪ್ಪ ಮಕ್ಕಳು ಜೋಕ್ಲ ಲೆಕ್ಕ ಇಪ್ಪೋಡು ಅವು ಒಂಜ ಆಸೆ ಆಯ್ಕೆ ಬಡೋದೇನು ಒಂಜಿ ವಿಷಯ ನೇರಟ ಪಂಪೆ 1999 ಆಗಸ್ಟ್ 4ನೇ ತಾರೀಕಿನ ದಿನ ಏನು ಈ ಧರ್ಮದೀಕ್ಷೆ ಮುಲ್ಪ ಬೆಳ್ತಂಗಡಿ ಸ್ಟೇಡಿಯಂ ಗ್ರೌಂಡ್ ದತ್ತಣ್ಣ ಆನಿ ಏನು ಜನಗಳಿಗೆ ಸಾವಿರ ಜನ ಇರ್ತಾರೆ ಬಹಿರಂಗವಾದ ಒಂಜಿ ಭರವಸೆ ಕೊರತೆ ಎಂಕ್ ನಿಕ್ಲೆ ಕೊರೇರ ಎನ್ನಡ ದುಡ್ಡಿಜಿ ಎನ್ನಡ ಬೇರೆ ಒಂಜಿಲೆ ಒಂದು ಕೆಲಸ ಏನು ಮಲ್ಪೆ ನಿಕ್ಲೆ ಬಡಾದು ಪ್ರತಿದಿನ ಬೊಳ್ಪಗೂ ಮಧ್ಯಾಹ್ನಗೂ ಸಾಯಂಕಾಲ 3 ಸಲ ದೇವರಟ ನಟ್ಟುವೆ ದೇವರೇ ಇಲ್ಲಿ ಒಳ್ಳೆಯ ಹವೆ ಮಳೆ ಬೆಳೆ ಸೌಹಾರ್ದತೆ ಪ್ರೀತಿ ಕೊಡೋದೇಳಿ ಐನು ಈ 25 ವರ್ಷ 365 ದಿನದ ಪ್ರತಿದಿನ ಏನು ಮಾಡ್ತೊಂದೇವಳೆ ಇನ್ನಿಲ್ಲ ಮಾಡ್ತೆ ಇನ್ನಿನ ತಾನ ಏನು ಸೈಪನಟ್ಲ ಮಾಡ್ಪೆ ಆಯ್ತವರ ಮುಡ್ತ ಜನ ಪೂರ್ತಿ ಪ್ರೀತಿ ಇಡು ಶಾಂತಿ ಇಟ್ಟು ಸಮಾಧಾನ ಇಡು ಸಾಮರಸ್ಯ ಬಂದು ನನ್ನ ಆಸೆ ಐಕೆ ಬಡಾದ ಯೇಸು ಆಮೇಲೆ ಏಪೋಲ ಏನು ಪ್ರಾರ್ಥನೆ ಮಾಡ್ಪೆ ಒಂಚೂರು ಭಾವುಕರ ಆಯರು ದಯಂದ ಬಂಡ ಮುಲ್ತ ಒಂಜಿ ಪ್ರೀತಿ ಮುಲ್ತ ಒಂಜಿ ಒಡನಾಟ ಮುಲ್ತ ಹವೆ ಮುಲ್ತ ಜನಕುಲೇನ ಬಗ್ಗೆ ಪಾತ್ರನಾಗ ಒಂಚೂರು ಭಾವುಕ ಆಯರು ದಯ ಪಂಡ ಯಾನು ಈ ಸ್ವಂತವಾದ ಯಾವ ಒಂಜಿಲೆಲ್ಲ ಸಂಪಾದನೆ ಮಾಡ್ತೀವಿ ಈ ಊರದ ಜನಗಳಿಗೆ ಬೋಡಾದ ದೇವರ ಪ್ರಾರ್ಥನೆ ಮಲ್ಪಣ ಅಕ್ಲಿಗೆ ಬೋಡ ಸಾಧ್ಯವಾಯಿನ ಒಂಜಿ ಸಹಾಯ ಮಲ್ಪನ ಒಂಜಿ ಕೆಲಸ ಆತ ಒಂಜಿ ಪ್ರೀತಿಯ ನಡವುಂಡು ಅವು ಜನಗಳಿಗೆ ಗೊತ್ತುಂಡು ಬಣ್ಣದ ಜನಗಳ ಇತ್ತ ಈ ಬೆಳ್ಳಿ ಹಬ್ಬದ ಒಂಜಿ ಆಚರಣೆ ಮಲ್ಪಡು ಬಣ್ಣಗ ಈ ಅತಿಥಿ ಲೆಪ್ಪರ ಪೋಣ ಜನಗಳು ಮಲ್ಪೇರು ಮಾತರಿಗೆಲ್ಲ ಮಲ್ಪೋಡು ಸಂಭ್ರಮ ಮಲ್ಪೋಡು ಸಡಗರ ಮಲ್ಪೋಡು ಅನ್ಪಣ ಒಂಜಿ ಆಸೆ ಪ್ರೀತಿ ಇಡುಂಡು ಏನು ಓಳ್ಬೋಣ್ಲ ಅಕ್ಲನ ಪ್ರೀತಿ ಒಣಗ ಅಂಕ ಒಂಜಿ ಭಾವಗ ಆಪುಂಡು ಖಂಡಿತ ಆತು ಪ್ರೀತಿ ಉಂಡು. ಇವರು ಹೋರಾಟಗಳನ್ನು ಕೂಡ ಮಾಡಿದವರು, ಬಹಳ ವಿಶೇಷವಾಗಿ ನೇತ್ರಾವತಿ ಹೋರಾಟ, ಅದ್ರ ಜೊತೆಗೆ ಅರಣ್ಯದಿಂದ ಒಕ್ಕಲೆಬ್ಬಿಸುವಂತಹ ಸಂದರ್ಭದಲ್ಲಿ ಹೋರಾಟದ ಕಣಕ್ಕಿಳಿದವರು, ಸೌಹಾರ್ದತೆಯನ್ನು ಸಾರುವಂಥ ಕೆಲಸ ಜೊತೆಗೆ ಈ ಹೋರಾಟವನ್ನು ಕೂಡ ಮಾಡಿದವರು. ಈ ಸಮಾಜಮುಖಿ ಹೋರಾಟ ಅಂದು ಬಂದಾಗ ಓವು ಹೋರಾಟ ಇರೆಗೆ ಒಂದುನ್ಯಾನ ಮಲ್ತನೆಗೆ ಹೆಂಗೊಂದು ಸಾರ್ಥಕ ಭಾವ ಉಂಡು ಅಂತ ಪನ್ಪಂಚಿತ್ತು ನಾವು, ಅಥವಾ ಕನ್ನಡದಲ್ಲೇ ಮಾತಾಡೋ ಇದೊಂದು ಮಾಡಿದ್ದಕ್ಕೆ ಸಾರ್ಥಕ ಭಾವ ಇದೆ ಅನ್ನುವಂಥದ್ದು. ಖಂಡಿತ ನನಗೆ ಸಾರ್ಥಕ ಭಾವ ಇದೆ. ನಮ್ಮ ಜನರೆಲ್ಲ ಇಲ್ಲಿನ ಏನು ನಾಗರಿಕರು ಸಮಾಧಾನದಿಂದ ಸಂತೋಷ ನೆಮ್ಮದಿಯಿಂದ ಇರಬೇಕು ಅಂತ ಆಸೆ ಇದೆ. ಹಾಗಿರುವಾಗ ನಾನು ದೇವರ ಸೇವಕನಾಗಿರುವಾಗ ಅವರಿಗೂ ಸಹ ಒಂದು ಸಮಾನತೆ ದೊರಕಲಿ ಎಂಬ ಆಸೆ ನನಗೆ ಇರುವುದರಿಂದ ಈ ಏನು ಅರಣ್ಯದಲ್ಲಿರುವಂಥ ಜನರಿಗೆ ಸೌಕರ್ಯವನ್ನು ಕೊಡಬೇಕು ಮತ್ತು ಕಷ್ಟದಲ್ಲಿದ್ದವರಿಗೆಲ್ಲ ಉಪಕಾರ ಆಗಬೇಕು, ನೇತ್ರಾವತಿಯ ಒಂದು ಈ ನದಿಯನ್ನು ರಕ್ಷಿಸಬೇಕು, ಇಲ್ಲಿ ಪರಿಸರವನ್ನು ಉಳಿಸಬೇಕು ಎಂಬ ಆಸೆ ಇದೆ. ಅದಕ್ಕಾಗಿ ಜನಸಾಮಾನ್ಯರನ್ನು ಸೇರಿಕೊಂಡು ನಾವು ಕೆಲವು ಹೋರಾಟಗಳನ್ನು ಮಾಡಿದ್ದೇವೆ. ಅದಕ್ಕೆ ಸರಿಯಾಗಿ ಸರ್ಕಾರವು ಸ್ಪಂದಿಸಿದೆ ಎಂಬ ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ಕಾರ ಸಹ ನಮಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದೆ. ಯಾವಾಗಲೂ ಸರ್ಕಾರದವರು, ಅದು ನಮ್ಮ ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಸೇವೆ ಏನು ವಿಶೇಷವಾಗಿ ನಮ್ಮ ಸಮಾಜ ಸೇವಾ ಕಾರ್ಯಕ್ರಮಗಳಿಗೆ ಅವರ ಸಹಕಾರ ನಮಗೆ ದೊರಕಿದೆ. ಅದರ ವಿಚಾರವಾಗಿ ನನಗೆ ಬಹಳಷ್ಟು ಒಂದು ಆತ್ಮ ಸಂತೃಪ್ತಿ ಇದೆ. ಸರ್, ಕೊರೋನಾ ಅಂತಂದಾಗ ಎಲ್ಲರಿಗೂ ಒಂದೊಂದು ನೆನಪುಗಳಿರ್ತವೆ. ನೀವು ಅತಿ ಪ್ರೀತಿಸುವಂತಹ ಭಾರತ ಮತ್ತು ಬೆಳ್ತಂಗಡಿ
ಇದನ್ನು ಬಿಟ್ಟು ಹೊರದೇಶಕ್ಕೆ ಹೋಗಿದ್ರಿ, 70 ದಿನಗಳ ಕಾಲ ಹೊರದೇಶದಲ್ಲಿ ಸ್ಟ್ರಕ್ ಆಗಿದ್ರಿ. ಆ 70 ದಿನ ಹೇಗಿತ್ತು? ನೀವು ಒಳ್ಳೆಯ ಒಂದು ಪ್ರಶ್ನೆ ಕೇಳಿದ್ರಿ ನನಗೆ. ಕೊರೋನಾ 1919ರಲ್ಲಿ ಸ್ಟಾರ್ಟ್ ಆಗಿದೆ. ಅದು ವಿಶೇಷವಾಗಿ ಹೆಚ್ಚಾದದ್ದು 2019ರಲ್ಲಿ. 2020 ಫೆಬ್ರವರಿಯಲ್ಲಿ, ಅಂದರೆ ಆ ದಿವಸ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ನನಗೆ ಅಗತ್ಯ ರೋಮಿಗೆ ಹೋಗಬೇಕಿತ್ತು, ಜರ್ಮನಿಗೆ ಹೋಗಬೇಕಿತ್ತು. ನಾನು ಹೋದೆ. ಹೋಗುವಾಗ ಏನು ತೊಂದರೆ ಇರಲಿಲ್ಲ. ಅಲ್ಲಿ ಹೋದ ನಂತರ ಏಕ್ದಮ್ ಜಾಸ್ತಿ ಆಯಿತು. ಇಟಲಿಯಲ್ಲೆಲ್ಲ ಭಾಳಷ್ಟು ಜನರು ತೀರ್ಕೊಂಡ್ರು. ಏಕ್ದಮ್ 2020 ಜನವರಿ 6ನೇ ತಾರೀಕು, ಜನವರಿ ಅಲ್ಲ, ಮಾರ್ಚ್ 6ನೇ ತಾರೀಕು ಎಲ್ಲ ಸ್ಟಕ್ ಆಯಿತು. ಎಲ್ಲ ಪ್ಲೇನ್ಗಳು, ವಿಮಾನಗಳೆಲ್ಲ ಸ್ತಬ್ಧವಾದವು. ಹಾಗಿರುವಾಗ ನನಗೆ ಈ ಕಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಜರ್ಮನಿಯಲ್ಲಿ ಸಿಕ್ಕಾಕೊಂಡೆ. ಯಾವುದೋ ಒಂದು ಪ್ಲೇನ್ ಇಲ್ಲ. ನನ್ನ ಎಲ್ಲ ಟಿಕೆಟೆಲ್ಲ ಕ್ಯಾನ್ಸಲ್ ಆಯಿತು. ಮತ್ತು ನಮ್ಮದು ಗುರುಗಳ ಒಂದು ಮನೆ ಇತ್ತು. ಆ ಮನೆಯಲ್ಲಿ ನಾನು ಇದ್ದೆ. ಹೊರಗೆ ಹೋಗಲಿಕ್ಕಿಲ್ಲ. 70 ದಿವಸ ಮನೆಯಲ್ಲೇ ಇದ್ದೆ. ಆಗ ನನಗೆ ಯಾವಾಗಲೂ ಅಲ್ಲಿ ನಾನು ಜರ್ಮನಿಯಲ್ಲಿ ಇದ್ದರೂ ಸಹ ನನ್ನ ನೆನಪು ಯಾವಾಗಲೂ ಭಾರತ, ನಮ್ಮ ಬೆಳ್ತಂಗಡಿ, ಕರ್ನಾಟಕ, ಮಂಗಳೂರು ನನ್ನ ನೆನಪಲ್ಲೇ ಇತ್ತು. ಇಲ್ಲಿಂದ ಇವ್ರು ಜನರು ನನಗೆ ಫೋನ್ ಮಾಡೋದು. ಹಾಗಾಗಿ ಏನು ಬಿಷಪ್ರಿ ನೀವು ಚೆನ್ನಾಗಿ ಜೀವಂತ ಇದ್ದೀರಾ ಇಲ್ಲೋ ಅಂತ ನನಗೆ ಫೋನ್ ಮಾಡೋದು. ಆಮೇಲೆ ನಾನು ಅಲ್ಲಿದ್ದೆ. ಆದರೆ ವಂದೇ ಭಾರತ್ ವಿಮಾನ ಬರುವಾಗ ಪ್ರಥಮ ಫ್ಲೈಟಲ್ಲಿ ನನಗೆ ಬರುವಂಥ ಅವಕಾಶ ದೊರಕಿತ್ತು. ಅದಕ್ಕಾಗಿ ನಮ್ಮ ಇಲ್ಲಿನ ಶಾಸಕರು ನನಗೆ ಅದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಐವನ್ ಅವರು ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ನಮ್ಮ ಕೇಂದ್ರ ಸರ್ಕಾರದ ಕೆಲವು ಮಂತ್ರಿಗಳ ಮಾಡಿಕೊಂಡು ಮತ್ತು ನಮ್ಮ ಬಿಷಪ್ ಸಹ ಹೇಳಿಕೊಂಡು ನನಗೆ ಪ್ರಥಮ ಫ್ಲೈಟಲ್ಲಿ ಬರುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಬೆಂಗಳೂರಿಗೆ ಬಂದು ಹೇಳಿದೆ. ಬೆಂಗಳೂರಿಗೆ ಬಂದಿರುವಾಗ ನೋಡುವಾಗ ಅಲ್ಲಿ ಚಂದ್ರನಿಗೆ ಹೋದಾಗ ಅಲ್ಲಿ ಡ್ರೆಸ್ಸೆಲ್ಲ ಹಾಕೊಂಡು ಹಾಕಿದ್ದಾರೆ. ನನಗೆ ಅಲ್ಲಿ ಒಂದು 8 ದಿವಸ ನನಗೆ ಅಲ್ಲಿ ಕ್ವಾರಂಟೈನ್ ಇರಬೇಕಾಯಿತು. ಮತ್ತು ಇಲ್ಲಿ ಬಂದು ಸಹ 15 ದಿವಸ ಕ್ವಾರಂಟೈನ್ ಇದೆ. ಅಲ್ಲಿ 70 ದಿವಸ ಜರ್ಮನಿ ಇರುವಾಗ ನಿಜವಾಗಿ ನಾನು ಅಲ್ಲಿ ಇದ್ದರೂ ಸಹ ನನ್ನ ಆತ್ಮ, ನನ್ನ ಎಲ್ಲ ಇಲ್ಲೇ ಇತ್ತು ಅಂತ ನಾನು ಹೇಳ್ಬೋದು. ಭಾಳ ಯಾವಾಗಲೂ ಪ್ರತಿದಿನ ನಾನು ಇಲ್ಲಿಗೆ ಫೋನ್ ಮಾಡ್ತಿದ್ದೆ. ಅವರು ಸಹ ನನಗೆ ಫೋನ್ ಮಾಡ್ತಿದ್ದರು, ಜನರು ನನಗೆ ಫೋನ್ ಮಾಡ್ತಿದ್ರು. ನಾನು ಇಲ್ಲಿ ಬರುವಾಗ ಜನರು ನನ್ನನ್ನು ಇಷ್ಟು ಪ್ರೀತಿಸ್ತಾರೆ ಎಂಬ ವಿಚಾರ ನನಗೆ ಆಗ ಗೊತ್ತಾಯಿತು. ಬಂದು ನನ್ನೊಬ್ಬರು ಹೇಳೋದು, ಬಿಷಪ್ರೇ ನಾನು ಫೋನ್ ಮಾಡಿದ್ದು ಹೌದು, ಆದರೆ ನಮಗೆ ಒಂದು ಮನಸ್ಸಿನಲ್ಲಿ ಎಲ್ಲಾದರೂ ನಿಮಗೆ ಕೊರೋನಾ ಸಿಕ್ಕಾಕೊಂಡು ನೀವು ಅಲ್ಲಿ ತೀರ್ಕೊಂಡ್ರೆ, ನಾವು ಅಲ್ಲಿ ಕೊರೋನಾ ಸಿಕ್ಕಾಕೊಂಡು ತೀರ್ಕೊಂಡ್ರೆ ಅಲ್ಲಿಂದ ನಿಮ್ಮ ಮೃತದೇಹ ಸಹ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲಲ್ಲ, ನಿಮ್ಮ ಮುಖ ನೋಡಲಿಕ್ಕೆ ಸಾಧ್ಯ ಇಲ್ಲಲ್ಲ ಎಂಬ ಒಂದು ಮಾತನ್ನು ಅವರು ಹೇಳಿದರು. ಅದು ಹೇಳುವಾಗ ನನಗೆ ಅಪ್ಪ, ಜನರು ನನ್ನನ್ನು ಇಷ್ಟು ಪ್ರೀತಿಸ್ತಾರೋ, ನನ್ನ ಮುಖವನ್ನು ನೋಡಬೇಕು ಅಂತ ಒಂದು ಆಸೆ ಅವರಿಗೆಲ್ಲ ಇತ್ತಲ್ಲ, ನನಗೆ ಆಯಿತು. ಆಗಿರುವಾಗ ಈ 70 ದಿವಸದ ನನ್ನ ಅಲ್ಲಿನ ವಾಸ ಅಂತ ಹೇಳಿದರೆ ಒಂದು ರೀತಿಯ ವನವಾಸ ಅಂತ ಹೇಳ್ಬೋದು. ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ್ರಲ್ಲ, ವನವಾಸಕ್ಕೆ ಹೋಗಿ ವಾಪಸ್ ಬಂದರೆ ಆ ರೀತಿಯ ಒಂದು ವನವಾಸ ಅಂತ ಹೇಳ್ಬೋದು 70 ದಿವಸ. ಆದರೆ ನನಗೆ ಆಗ ಈಗಿನ ಫೋನ್ನ ಒಂದು ಸೌಕರ್ಯ ಇರುವುದರಿಂದ, ಮೊಬೈಲ್ ಇರುವುದರಿಂದ ಬಹಳಷ್ಟು, ಮತ್ತು ಈಗ ವೀಡಿಯೋ ಕಾಲೆಲ್ಲ ಮಾಡ್ಬೋದಲ್ಲ. ನಾನು ಇಲ್ಲಿಗೆಲ್ಲ ವೀಡಿಯೋ ಕಾಲ್ ಮಾಡ್ತಿದ್ದೆ, ಜನರನ್ನು ಕಾಣ್ತಾಯಿದ್ದೆ. ಆ ರೀತಿಯಲ್ಲಿ ನನಗೇನು ಅಲ್ಲಿ ಯಾವುದೂ ಕೊರತೆ ಬರಲಿಲ್ಲ, ಕಡಿಮೆ ಆಗಲಿಲ್ಲ. ಆದರೆ ನಮ್ಮ ಊರು ಬಿಟ್ಟಿದ್ದಲ್ಲ ಅನ್ನೋ ಒಂದು ಮನಸ್ತಾಪ ಇತ್ತು. ಈಗ ಸಿರೋ ಮಲಬಾರ್ ಕರ್ನಾಟಕ ಮೊದಲ ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ರಜತ ಸಂಭ್ರಮ ಹೇಗೆ ಸಜ್ಜಾಗಿದೆ? ಅತಿಥಿ ಗಣ್ಯರನ್ನೆಲ್ಲ ಸ್ವಾಗತಿಸ್ತಾ ಇದ್ದೀರಿ. ಯಾರೆಲ್ಲ ಬರ್ತಾರೆ? ಈ ಒಂದು ಬೆಳ್ಳಿ ಹಬ್ಬವನ್ನು ಆಚರಿಸಲಿಕ್ಕೆ ನನಗಂತೂ ವೈಯಕ್ತಿಕವಾಗಿ ಅಂದರೆ ನನಗೆ ಪ್ರತಿಷ್ಠೆ ಬರುವಂಥ ಆ ರೀತಿಯ ಒಂದು ಆಸೆ ಇರಲಿಲ್ಲ. ಮತ್ತು ನಮ್ಮ ಜನರು ಹೇಳಿದರು, ಇದು 25 ವರ್ಷ ತುಂಬಿದೆ, ಈಗ ನಾವು ಇದನ್ನು ಸಂಭ್ರಮಿಸಬೇಕು, ಆಚರಿಸಬೇಕು ಎಂಬುದಿದ್ದರು. ನಾನು ಹೇಳಿದ ಜನರೆಲ್ಲ ಒಟ್ಟು ಸೇರೋದು ಒಳ್ಳೆಯ ವಿಚಾರ, ಅದರಿಂದ ಆಗಲೇ ನಾನು ಒಪ್ಪಿಕೊಂಡಿದ್ದೇನೆ. ಅದರ ವಿಶೇಷವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಂದರೆ 25 ವರ್ಷ ಆಗ್ತದೆ ಎಂಬುದು ನಮ್ಗೆ ಗೊತ್ತಿದ್ದು. 5 ವರ್ಷಗಳ ಹಿಂದೆ ನಾವು ಒಂದೊಂದು ವರ್ಷ, ಪ್ರತಿ ವರ್ಷ ಒಂದೊಂದು ವರ್ಷ ವಿಶೇಷವಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರ ಪ್ರಗತಿಗಾಗಿ, ಧಾರ್ಮಿಕವಾಗಿ ಮತ್ತು ಇತರ ರೀತಿಯಲ್ಲಿ ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಬೆಳೆಸಿ ಒಂದೊಂದು ವರ್ಷವನ್ನು ಹಾಕಿಕೊಂಡು ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೆವು. ಆದರೆ ಇದರ ಎಡೆಯಲ್ಲಿ ಕೊರೋನಾ ಬಂತು. ಆದ್ದರಿಂದ ಕೆಲವು ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ. ನಮಗೆ ಮುಖ್ಯವಾಗಿ ಹೇಳೋದಾದರೆ ಇದರ ಒಂದು ರಜತ ಮಹೋತ್ಸವದ ನೆನಪಿಗಾಗಿ 25 ಬಡ ಕುಟುಂಬಗಳಿಗೆ 25 ಮನೆ ಮಾಡಿಸ್ಕೊಡ್ಬೇಕು ಎಂಬ ವಿಚಾರವನ್ನು ಹಾಕಿಕೊಂಡಿದ್ದೆವು. ಅದು ನಾವು ದೇವರದಿಂದ ಮಾಡಿದ್ದೇವೆ. ಆಮೇಲೆ ಬಡ ಮಕ್ಕಳಿಗೆ ವಿಶೇಷವಾದ ಸಹಾಯಧನ ಕೊಡುವಂಥ ಕಾರ್ಯಕ್ರಮ ಒಂದು ವಿದ್ಯಾನಿಧಿ ಅಂತೇಳಿ ನಾವು ಪ್ರಾರಂಭಿಸಿದ್ದೇವೆ. ಮತ್ತು ಮನೆಗಳಿಗೆ ಭೇಟಿ ನೀಡಿಕೊಂಡು ಜನರಿಗೆ ಜಾಗೃತಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೇವೆ.
ಮತ್ತು ಪವಿತ್ರ ಗ್ರಂಥವನ್ನು ಕಲಿಯುವಂಥ ವಿಚಾರವನ್ನು ಜನರಿಗೆ ಧಾರ್ಮಿಕವಾದ ಬೋಧನೆ ಕೊಡುವಂಥ ಕಾರ್ಯಕ್ರಮ ಅದನ್ನು ಮಾಡಿದ್ದೇವೆ. ಮತ್ತು ಈಗ ಇವತ್ತು 11ನೇ ತಾರೀಕು ನಮ್ಮದು ಬೆಳ್ಳಿ ಹಬ್ಬದ ಆಚರಣೆ ಇದೆ. ಅದಕ್ಕಾಗಿ ಒಂದು ಒಳ್ಳೆ ರೀತಿಯ ತಯಾರಿಕೆಗಳು ಮಾಡ್ತಾ ಇದ್ದಾರೆ. ಈಗ ನೀವು ನೋಡಿರ್ಬೋದು, ಚಪ್ರಗಳನ್ನು ಹಾಕಿದ್ದಾರೆ. ನಾವು ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳು ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಇಟ್ಟಿದ್ದೇವೆ. ಅವರು ಸಹ ಬರ್ತಾರೆ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡದ ಉಸ್ತುವಾರಿಯಾಗಿರುವಂಥ ದಿನೇಶ್ ಗುಂಡ್ರಾ ಅವರಿಗೆ ಆಮಂತ್ರಿಸಿದೆ. ಅವರು ಸಹ ಬರ್ತಾನೆ ಹೇಳಿದ್ದಾರೆ. ನಮ್ಮ ವಿಧಾನಸಭಾ ಸಭಾಪತಿಗಳು ನಮ್ಮ 𝐁𝐫𝐯𝐞𝐬𝐢 ಅವರು ಸಹ ಬರ್ತಾರೆ ಅಂತ ಹೇಳಿದ್ದಾರೆ. ಭಾಳ ಸಂತೋಷ ನಮಗೆ. ಅದೇ ರೀತಿಯಲ್ಲಿ ನಮ್ಮ ಕೆ.ಜೆ. ಜಾರ್ಜ್ ಅವರು ಬರ್ತಾರೆ ಹೇಳಿದ್ದಾರೆ. ಮತ್ತು ಕೃಷ್ಣ ಬೈರೇಗೌಡರಿಗೆ ಮತ್ತು ನಮ್ಮ ರೆವೆನ್ಯೂ ಮಂತ್ರಿಯವರಿಗೆ ಅವರಿಗೆಲ್ಲ ನಾವು ಮತ್ತು ಸಂಸ್ಕೃತಿ ಮಂತ್ರಿಗಳನ್ನ ಆಮಂತ್ರಣ ಕೊಟ್ಟಿದ್ದೇವೆ. ಅವರು ಬರುವಂಥ ವಿಚಾರ ನನಗೆ ದೃಢಪಟ್ಟಲಿಲ್ಲ. ಆದರೆ ಮುಖ್ಯಮಂತ್ರಿಗಳು ಮತ್ತು ದಿನೇಶ್ ಗುಂಡ್ರಾವ್ ಅವರು, 𝐁𝐫𝐯𝐞𝐬𝐢 ಅವರು ಮತ್ತು ಕೆ.ಜೆ. ಜಾರ್ಜ್ ಅವರು ಬರ್ತಾರೆ ಅಂತ ಹೇಳಿದ್ದಾರೆ. ಅವರು ಬರ್ತಾರೆ ಅಂತ ನಮ್ಮದು ಅನಿಸಿಕೆ. ಅವರು ಬರ್ತಾರೆ, ಅದಕ್ಕೆ ಸಿದ್ಧತೆಗಳಾಗ್ತಾ ಉಂಟು. ಅದರೊಂದಿಗೆ ನಮ್ಮ ಇಲ್ಲಿನ MLA ಅವರು, MP ಅವರು ಸಹ ನಾವು ಆಮಂತ್ರಣ ಕೊಟ್ಟಿದ್ದವರು ಬರ್ತಾರೆ. ಮತ್ತು ನಮ್ಮ ಈ ಧರ್ಮ ಪ್ರಾಂತ್ಯದ ಇರುವಂಥ ಪ್ರದೇಶಗಳಿರುವ MLAಗಳಿಗೆ ನಾವು ಆಮಂತ್ರಣ ಕೊಟ್ಟಿದ್ದೆ. ಆಮೇಲೆ ಅದಕ್ಕಿಂತ ನಮ್ಮ ಧರ್ಮಸ್ಥಳದ ಹೆಗಡೆಯವರು, ಅವರಿಗೆ ನನಗೆ ಮತ್ತು ಒಂದು ಒಳ್ಳೆಯ ಬಾಂಧವ್ಯ ಇದೆ. ಯಾವಾಗಲೂ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ. ಅವರು ಸಹ ಬರ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಬರ್ತಾರೆ. ಮತ್ತು ನಮ್ಮ ಬಿಷಪ್ ಸ್ವಾಮಿ ಅವರು ಬರ್ತಾರೆ. ಒಂದು 21 ಬಿಷಪ್ ಸ್ವಾಮಿ ಅವರು ಬರ್ತಾರೆ. ಶಿರೋಮಲಬಾರ್ ಸಭೆಯ ಪರಮೋಚ್ಚ ಅಧಿಕಾರಿ ಆದಂಥ ಮೇಜರ್ ಆರ್ಚ್ ಬಿಷಪ್ ನಾವು ಹೇಳ್ತೇವೆ, ಈಗ ನೂತನವಾಗಿದ್ದಾರೆ ಅವರು, ರಾಫೆಟ್ ತಟ್ಟಿಲ್ ಅವರು ಬರ್ತಾರೆ. ಮತ್ತು ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರು ಮತ್ತು ಕರ್ನಾಟಕದ ಎಲ್ಲ ಧರ್ಮಾಧ್ಯಕ್ಷರುಗಳು ಮತ್ತು ತಲಚೇರಿ ಮಹಾಧರ್ಮಾಧ್ಯಕ್ಷರುಗಳು ಮತ್ತು ಅಲ್ಲಿಂದ ಕೇರಳದಿಂದ ಬೇರೆ ಒಂದು 2-3 ಧರ್ಮಾಧ್ಯಕ್ಷರುಗಳೆಲ್ಲ ಬರ್ತಾರೆ. ಒಟ್ಟು ಒಂದು 21 ಬಿಷಪ್ ಸ್ವಾಮಿ ಅವರು, ಬಿಷಪ್ ಮೇಜರ್ ಆರ್ಚ್ ಬಿಷಪ್ ಮತ್ತು ಆರ್ಚ್ ಬಿಷಪ್ ಅವರು ಬರ್ತಾರೆ. ಮತ್ತು ಅನೇಕ ಧರ್ಮಗುರುಗಳು, ಕನ್ಯಾಸ್ತ್ರೀಯರು ಮತ್ತು ಇವ್ರನ್ನ ಅನೇಕ ಜನರು ಬರ್ತಾರೆ. ಮಂಗಳೂರು ಧರ್ಮ ಪ್ರಾಂತ್ಯಕ್ಕೆ ಸೇರಿದವರು ಬರ್ತಾರೆ, ಪುತ್ತೂರು ಧರ್ಮ ಪ್ರಾಂತ್ಯಕ್ಕೆ ಸೇರಿದವರು ಬರ್ತಾರೆ. ಹಾಗೆ ಕೆಲವೊಂದು ದೊಡ್ಡ ಜನಸಂದಣಿ ಬರ್ಬೋದು ಎಂಬುದು ನಮ್ಮದು ಆಸೆ ಇದೆ. ಆದಿತ್ಯವಾರ ಆದ್ದರಿಂದ ಎಲ್ಲರೂ ಒಟ್ಟು ಸೇರಿ ದೇವರನ್ನು ಸ್ತುತಿಸಿ, ದೇವರಿಗೆ ವಂದನೆ ಅರ್ಪಿಸಿ, ಆಮೇಲೆ ಒಂದು ಸಾರ್ವಜನಿಕ ಸಭೆ ಇದೆ. ಆ ಸಭೆಯಲ್ಲಿ ದೇವರಿಗೆ ಸ್ತುತಿ ಹೇಳುವಂಥ, ಜನರಿಗೆ ಉಪಕಾರವನ್ನು ಹೇಳುವಂಥ ಮುಂದಿನ ಯೋಜನೆಗಳು ಹಾಕುವಂಥ ಕಾರ್ಯಕ್ರಮ. ಓಕೆ, 25 ವರ್ಷ ಆಯಿತು ಸರ್. ಮುಂದೆ ಅಂತ ಹೇಳಿದರೆ ಅದಕ್ಕೆ ಯೋಜನೆ ನಮ್ಮಲ್ಲಿದೆ. ಅಂದರೆ ಈಗ ನಾವು ಏನೆಲ್ಲ ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ ಅದೆಲ್ಲ ಪೂರ್ತಿ ಆಗಲಿಲ್ಲ. ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕಾರ್ಯವನ್ನು ಮಾಡ್ತೇವೆ. ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಸಮಾಜ ಸುಧಾರಣಾ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಆ ಕಾರ್ಯಕ್ರಮ ಮುಂದುವರಿಸ್ತೇವೆ. ಮತ್ತು ನಮ್ಮ ಧರ್ಮಸಭೆಯಲ್ಲಿ ಒಂದು ಕಾನೂನು ಇದೆ. ಅಂದರೆ 75 ವರ್ಷ ಆಗುವಾಗ ಬಿಷಪ್ರವರು ನಿವೃತ್ತರಾಗಬೇಕು ಎಂಬುದು. ನನಗೀಗ 73 ವರ್ಷ ಆಗಿದೆ. ಇನ್ನೊಂದು 2-2.5 ವರ್ಷ ನಂತರ ನಾನು ನಿವೃತ್ತನಾಗ್ತೇನೆ. ಆದ್ದರಿಂದ ಆ ರೀತಿಯಲ್ಲಿ ಒಂದು ದೀರ್ಘಗಾಮಿ ಒಂದು ಯೋಜನೆಯನ್ನು ನಾನು ಹಾಕುವುದು ಅಷ್ಟೊಂದು ಸಮಂಜಸವಲ್ಲ. ಆದ್ದರಿಂದ ಇನ್ನು ಮುಂದೆ ಯಾರು ಬರ್ತಾರೆ, ನನ್ನ ಹಿಂಬಾಲಕರಾಗಿ ಯಾರು ಅದು ಏನು ಉತ್ತರಾಧಿಕಾರಿಯಾಗಿ ಬರ್ತಾರೆ, ಅವರು ಮಾಡಿಕೊಳ್ತಾರೆ ಎಂಬುದು ವಿಚಾರ ನನ್ನ ಮನಸ್ಸಿನಲ್ಲಿದೆ. ಆದರೆ ಇನ್ನು ನನಗಿರುವಂಥ ಈ 2-2.5 ವರ್ಷ ಕಾರ್ಯದಲ್ಲಿ ಈ ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಹೆಚ್ಚು ತೀಕ್ಷ್ಣವಾಗಿ ಮುಂದುವರಿಸುವಂಥ ಕಾರ್ಯಕ್ರಮ ಹಾಕೋದು. 75 ವರ್ಷಕ್ಕೆ ನಿವೃತ್ತಿ. 75 ನಿವೃತ್ತಿ ಆದ ನಂತರ ಬಿಷಪ್ ಸ್ವಾಮಿ ನಿವೃತ್ತಿ ಆದ ನಂತರ ಮತ್ತು ಅವರಿಗೆ ಅಫಿಷಿಯಲ್ ಆಗಿ ಔಪಚಾರಿಕವಾದಂಥ ಜವಾಬ್ದಾರಿ ಇರುವುದಿಲ್ಲ. ನಾನು ಸ್ವತಂತ್ರ ವ್ಯಕ್ತಿ ಆಗುತ್ತೆ. ಮತ್ತು ನಾನು ಪ್ರಾರ್ಥನೆಯಲ್ಲಿ, ಸಮಾಧಾನದಲ್ಲಿರುವಂಥದ್ದು, ಮತ್ತು ಸಾಧ್ಯವಾದಂಥ ಸಣ್ಣ ಸಣ್ಣ ಪುಟ್ಟ ಕಾರ್ಯಗಳನ್ನು ನಾನು ಎತ್ತಿಕೊಂಡು ಮಾಡುವಂಥದ್ದು. ಆದರೆ ನಾನು ಇಲ್ಲಿ ಬೆಳ್ತಂಗಡಿಯಲ್ಲಿ ಇರುವಂಥ ನನ್ನ ಮನಸ್ಸಲ್ಲಿದ್ದರೆ, ನನ್ನ ಕೊನೆ ಉಸಿರು ತನಕ ಬೆಳ್ತಂಗಡಿಯಲ್ಲಿ ಇರಬೇಕು ಎಂಬುದು ನನ್ನ ಆಸೆ. ನಾನು ನಿವೃತ್ತನಾಗಿರ್ತೇನೆ. ಸರ್, ಈಗ ಒಂದು ಸಂದೇಶ ಕೊಡುವುದಿದ್ರೆ ಯುವಕರಿಗೆ ಮತ್ತು ಇಡೀ ಸಮಾಜಕ್ಕೆ ಏನು ಕೊಡ್ತೀರಿ? ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನನ್ನ ಒಂದು ಸಂದೇಶ ಅಂತ ಹೇಳಿದರೆ, ನಾನು ಬಿಷಪ್ ಆಗುವಾಗ ನಾನು ತಗೊಂಡ ನನ್ನ ಧ್ಯೇಯವಾಕ್ಯ ಅಂತ ಹೇಳಿದರೆ, ಪ್ರೀತಿಸಲು ಮತ್ತು ಸೇವೆಗೆ ಎಂಬ ಧ್ಯೇಯವಾಕ್ಯ. ಎಲ್ಲರನ್ನು ಪ್ರೀತಿಸಿ, ಎಲ್ಲರಿಗೆ ಸೇವೆ ಮಾಡಿ. ಮಾನವ ಜನ್ಮ ಅಂತ ಹೇಳಿದ್ರೆ ಅದು ಇತರರಿಗಾಗಿ ಜೀವಿಸುವಂಥ ಒಂದು ಜನ್ಮ. ನಮ್ಮ ಜನ್ಮ ಸಾರ್ಥಕ ಆಗಬೇಕಿದ್ರೆ ಇತರರಿಗೆ ನಮಗೆ ಯಾವ ರೀತಿಯಲ್ಲಿ ಸಾಧ್ಯವಾಗ್ತದೆ ಆ ರೀತಿಯಲ್ಲಿ ಸೇವೆಯನ್ನು ಮಾಡಬೇಕು. ಎಲ್ಲರಿಗೂ ಪ್ರೀತಿಯನ್ನು ಕೊಡಬೇಕು, ಎಲ್ಲರಿಗೆ ಸೌಹಾರ್ದವನ್ನು ಕೊಡಬೇಕು, ಯಾರ ಮೇಲೆ ದ್ವೇಷ ಮಾಡಬಾರ್ದು. ದೇವರನ್ನು ನಂಬಿ, ದೇಶವನ್ನು ನಂಬಿ, ಜನರನ್ನು ಪ್ರೀತಿಸಿ, ಒಳ್ಳೆಯದನ್ನು ಮಾಡಿ. ಮನುಷ್ಯರಿಗೆ ದೇವರು ಕೊಟ್ಟಂಥ ಪ್ರತಿಭೆ ಅಂತ ಹೇಳಿದರೆ ಅಪಾರವಾದ ಪ್ರತಿಭೆಯನ್ನು ಕೊಟ್ಟಿದ್ದಾರೆ. ಅದು ಮಕ್ಕಳು ಬೆಳೆಸಬೇಕು, ಯುವಕರು ಬೆಳೆಸಬೇಕು. ಆ ಬೆಳೆಸಿಕೊಂಡು ಇತರ ಒಳಿತಿಗಾಗಿ, ದೇಶದ ಪ್ರಗತಿಗಾಗಿ ಅದು ಉಪಯೋಗಿಸಬೇಕು. ಯಾವುದೇ ಥರದ
ಏನು ಕೆಟ್ಟ ಕೆಲಸವನ್ನು ಯಾರೂ ಮಾಡಬಾರ್ದು. ಎಲ್ಲರನ್ನು ಪ್ರೀತಿಸಿ ಸೌಹಾರ್ದತೆಯಿಂದ ನೆಮ್ಮದಿಯಿಂದ ಬಾಳಬೇಕು. ನಾವೆಲ್ಲ ಈ ಒಂದು ಪ್ರೀತಿ ಇದೆಯಲ್ಲ, ಆ ಪ್ರೀತಿಯಲ್ಲಿ ಬೆಳಿಬೇಕು ಎಂಬುದು ನನ್ನ ಆಸೆ. ಇದು ಬಿಷಪ್ ಲಾರೆನ್ಸ್ ಮುಕ್ಕುಯಿಯವರ ಮಾತು. ಬಹಳ ವಿಶೇಷವಾಗಿ ಕೆಲ ಸಂದರ್ಭದಲ್ಲಿ ಅವರು ಭಾವುಕರಾಗ್ತಾರೆ. ಬೆಳ್ತಂಗಡಿಯ ಜನ ತೋರಿಸಿದಂಥ ಪ್ರೀತಿಗೆ ಭಾವುಕರಾದರು. ನಾನು ಇಡೀ ತರಗತಿಯಲ್ಲಿ ನಾನೊಬ್ಬನೇ ಕ್ರೈಸ್ತ ವಿದ್ಯಾರ್ಥಿಯಾಗಿದ್ದೆ, ಆದರೆ ಯಾರೂ ಕೂಡ ನನ್ನನ್ನು ಹಾಗೆ ನೋಡಲಿಲ್ಲ. ಅವತ್ತು ಬುಟ್ಟಿ ಬುಟ್ಟಿಯಲ್ಲಿ ದೀಪಾವಳಿಯ ತಿಂಡಿಗಳು ಬರ್ತಾಯಿತ್ತು, ನಮ್ಮ ತಿಂಡಿಗಳು ಅಲ್ಲಿ ಹೋಗ್ತಾಯಿತ್ತು. ಹಿಂದೂ, ಮುಸ್ಲಿಂ, ಜೈನ, ಕ್ರೈಸ್ತರು ಇಲ್ಲಿ ಪ್ರಮುಖವಾಗಿರುವಂಥದ್ದು ಧರ್ಮಗಳು. ಎಲ್ಲ ಧರ್ಮಗಳು ಒಂದಾಗಿರಬೇಕು, ಒಗ್ಗಟ್ಟಾಗಿರಬೇಕು, ಭಾರತೀಯರಾಗಿರಬೇಕು ಅನ್ನುವಂತಹ ಸಂದೇಶವನ್ನು ಸಾರಿದ್ದಾರೆ. ಜೊತೆಗೆ ಹಾಗಿದ್ದರೆ ಮಾತ್ರ ಸಮಾಜ ಒಂದು ಸರಿಯಾದ ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ತನ್ನ ಮನಸ್ಸಲ್ಲಿರುವಂಥ ಹಲವಾರು ಭಾವನೆಗಳನ್ನು ಸುದ್ದಿಯೊಂದಿಗೆ ವ್ಯಕ್ತಪಡಿಸಿದ್ದಾರೆ. ಸರ್, ನೀವು ಇಷ್ಟು ಹೊತ್ತು ಮಾತನಾಡಿದ್ದಕ್ಕೆ ನಿಮಗೆ ಧನ್ಯವಾದ ಸರ್. ಇದು ರಜತ ಸಂಭ್ರಮದ ಖುಷಿಯಲ್ಲಿರುವಂತಹ ಸಿರೋ ಮಲಬಾರ್ ಕರ್ನಾಟಕದ ಮೊದಲ ಧರ್ಮ ಪ್ರಾಂತ್ಯ ಬೆಳ್ತಂಗಡಿಯ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರ ಜೊತೆಗಿನ ವಿಶೇಷ ಸಂದರ್ಶನ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.